ದೇವತಾ ಪ್ರಾರ್ಥನೆಯನ್ನು ಮಾಡಿ ಶ್ರೇಯಾಂಸಿ ಭವಿಜ್ಞಾನಿ ಸಂಭವಲ್ಲಿ ಕಲಿಯಿರಿ ಕಲಿಯಿರಿ ಮಾತ್ರ ದೇಹಸ್ಥರಾಗಿ ಕೆಲಸದಲ್ಲಿ ಮಾತನಾಡುವಾಗ ಈಗ ನಾನು ಆ ರೀತಿ ವಿಘ್ನೋಳು ಬರ್ತದೆ ತನ್ನ ಪ್ರಣಾನ ಬಂಧುರೂಪೇಣ ಭವಿಷ್ಯಪತ್ನಿ ಸುಧಾರಯ ಪ್ರಣನ ಅನುವಂದನ ಪೂರೈ ಮತ್ತು ಸುಖವರ ಕುರಿತಿಂದ ನಮ್ಮ ಇಲ್ಲಿವರೆಗಾಗಿ ಸಂಸಾರ ಪ್ರಾಪ್ತಿ ಆಗ್ಲಿಕ್ಕೆ ಸೀಮದೇವರು ಗ್ರಾಮದೇವರು ನಮ್ಮ ತರ್ಪಣ ದೇವರು ಅಂತೇನೆ ನಮ್ಮ ಹಿರಿಯ ಆಗಲು ಮಾತ್ರ ಕೆಲವು ರೀತಿಯ ವ್ಯವಸ್ಥೆಗಳನ್ನು ನಮ್ಮ ಮಾತಿಗೆ ಗುತ್ತು ಬಾರಿಕೆ ಎಳಮಾನೆ ಇತ್ಯಾದಿ ಮತ್ತು ಕೆಲವು ವ್ಯವಸ್ಥೆಗಳು ಅಪ್ಪ ನಮ್ಮೊಂದು ಕಲಿಗೊಂಡು ಒಂದು ಸಂಘಟನೆ ಆಗುವುದಂಟ ಒಂದು ಗ್ರಾಮದ ಸಂಘಟನೆ ಆಗುವುದಂಟ ನಮ್ಮ ಹಿಂದೂ ಬಾಂಧವ್ಯ ದೇವಸ್ಥಾನ ಶಾಲೆ ಗ್ರಾಮದ ರೆಡ್ಡಿ ಮುಂಜಿಕೊಂಡು ಅಂದರೆ ದೇವಸ್ಥಾನ ಹೆಚ್ಚಾಗಿ ಮುಂಜೆ ಇಟ್ಕೊಂಡು ಅಪ್ಪಗ ಈ ನಮ್ಮ ಈ ಜಿಲ್ಲೆ ಗ್ರಾಮದಗಳಿಗೆ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಿದ್ದು ಹೊಸತಾದದ್ದು ಕಟ್ಟುನಲ್ಲಿದ್ದ ಯೋಗ ಭಾಗ್ಯವು ಈ ಜಿಲ್ಲೆದ ಗ್ರಾಮತ್ತಿರಿ ಮತ್ತು ದೇವರ ಅನುಗ್ರಹ ಮಾಡ್ತಿದ್ರು ದೇವಸ್ಥಾನ ಮತ್ತು ಕಟ್ಟಣ ಹೋದ ಗ್ರಾಮದಾಗ ಮಾತ್ರ ಸೇರಿದ ಅಗಳಿಗೆ ಇನ್ನ ಪ್ರಧಾನ ಅಧಿಕಾರ ಇತ್ತು ಅಂಡ ಇಂಜಿತ್ರೊಂದು ಎಡ್ಡೆ ಕಾರ್ಯ ಏನಾಗ ಮಾತಾ ಗ್ರಾಮಕ್ಕೂ ಸೀಮೆಗೆ ಸಂಬಂಧಪಟ್ಟನಾಗ ಮಾತೆಲ್ಲ ಒಂದು ಒಟ್ಟು ಸೇರಿದು ನಮ್ಮ ಹಿಂದೂ ಬಾಂಧವ್ಯ ಮಾತ್ರ ಇಡೀ ಊರು ಒಂಜಿ ಆತಲ್ಲಿ ಮಾಡ್ತಂದ ಅಂಡ ಕೆಲವು ಸಂಘೀಯ ಶಕ್ತಿ ಕಲಿಯುವುದು ಮಾತ್ರ ಸಾಂಘಿಕ ಆದ ಕೆಲಸಗಳ ಮಾಡ್ತಿಂದ ಏತೋ ರೀತಿಯ ಒಂದು ಎಡ್ಡೆ ಬರಬೇಕು ಮಾತ್ರ ಅನುಗ್ರಹಣ ಅವಾಗ ಜೀರ್ಣೋದ್ಧಾರ ಮಾಡ್ತದ್ದು ಬ್ರಹ್ಮಕಲಶ ಮತ್ತು ತಯಾರಿ ಆದಲ್ಲಿ ಹೊರೆಗಾಣಿಕೆ ಇತ್ತೀಚೆಗೆ ಕೆಲಸ ಮಾಡ್ಕೊಂಡು ವಿಘ್ನೋಳು ಬರ್ಕೊಂಡು ಈಗ ತಾನು ನಮ್ಮ ಕಡೆಗೆ ಎಡ್ಡೆ ಬುದ್ಧಿ ಗೊತ್ತಿರು ಸಿದ್ಧಿವಿನಾಯಕ ಭಜನಾ ಮಂದಿರ ಗಣಪತಿ ವಿಘ್ನ ಮಾತ್ರ ಪರಿಹಾರ ಮಾಡ್ತಾನೆ ಆತ್ಮ ಸಂದೇಶಿಗೆ ನಮ್ಮ ಮಾತಾ ಹೊರೆಗಾಣಿಕೆ ಮತ್ತು ತೆತ್ತೊಂದು ಬತ್ತನ್ನು ಮುಡ್ಬಾರ್ದು ಮೆರವಣಿಗೆ ಆ ಜಿಲ್ಲೆ ಮಹಾವಿಷ್ಣುವಿನ ಸನ್ನಿಧಿಗೂ ಮಾತುಕೊಬ್ಬ ಜೊತೆ ಗ್ರಾಮದಾಗ ಮಾತ್ರ ಇಡೀ ಸೀಮೆ ಸಂಬಂಧಪಟ್ಟಣ ಈ ಗ್ರಾಮದ ಆಸುಪಾಸದ ಮುಂತಾದ ಗ್ರಾಮದಾಗ ಮಾತೆಲ್ಲ ಸೇರಿ ಒಟ್ಟಿಗೆ ಹೋದು ದೇವರ ಭಂಡಾರಕ್ಕೂ ನಿನ್ನ ಮಾತು ಅರ್ಪಣೆ ಮಾಡ್ತಿರ್ಬೇಕು ಒಂದೊಂದು ಪುಣ್ಯದ ಕೆಲಸ ಮನುಷ್ಯ ಜೀವನ ಸಾಫಲ್ಯ ಕೇವಲ ಧರ್ಮ ಸೇವನ ಅಂತ ನೋಡಿದ್ದೇವೆ ಧಾರ್ಮಿಕವಾಗಿ ಸತ್ಕರ್ಮಗಳಿಂದ ಮಾತ್ರ ನಮ್ಮ ಜೀವನದ ಸಫಲತೆ ಆಗ್ತದೆ ಅವಾಗ ನಮ್ಮ ಈ ಹಿಂದೂ ಬಾಂಧವರಿಗೂ ಇಂಜಿತ್ನೊಂದಿ ದೇವಸ್ಥಾನ ಕಟ್ಟಿದ ಬ್ರಹ್ಮರ್ಷ ಮತಾಯಿನಾಗ ಆ ಗ್ರಾಮಕ್ಕೂ ಮಾತ್ರ ಒಂದು ಸೀಮಿತವನ್ನು ಮಾಡೋದು ಪಣ್ಯರ ಆಗ್ತದೆ ನಿತ್ಯದ ಅಂಜಿತನ ಜಾತ್ರೆ ಇತ್ಯಾದಿಗಳನ್ನು ಮಾತ್ರ ಅದು ಮತ್ತೊಂದು ಹೋಗ್ತು ನಾವು ಹೌದರ ಅಂಡ ಇಂಜಿತ್ನೇ ಕೆಲಸ ಮಾಡ್ಕೊಂಡ್ರೆ ಏತೋ ಶ್ರಮ ಉಂಟು ಏತೋ ಕೆಲಸ ಉಂಟು ಏತೋ ದುಡ್ಡು ಕೂಡ ಅದಕ್ಕೆ ಮಾತು ಇಡೀ ಊರದಾಗ ಮಾತ್ರ ಸೇರಿದು ಮಾತೆಲ್ಲ ಒಂದು ಎಡ್ಡೆ ಕಾರ್ಯಗಳನ್ನು ನೋಡ್ಕೊಂಡು ಉದ್ದೇಶಡು ನಿನ್ನ ಮಾತು ಮಳತೊಂದು ಬರ್ತಂದ ನನ್ನ ದುಂಬು ಮಾತೊಂದು ಎಡ್ಡೆ ರೀತಿಯಲ್ಲಿ ನಡಕೊಂಡು ಅವಾಗ ಮಾತು ಜನ ಬೆಂಬಲ ಇತ್ತು ನನ್ನ ಮಾತ ಕಾರ್ಯದ ನಿರ್ವಿಘ್ನ ಅಂತ ಕುರುಡ ನಡಕೊಂಡು ಅಂಚ ಸಿದ್ಧಿವಿನಾಯಕನ ತಂದಿರಿತು ಮೆರವಣಿಗೆ ಬಿದಾಟ ಹೊರತು ವಿಷ ಪದಾರ್ಥ ಚಂದ್ರಾಟ ಮಾತು ಯಾವುದೇ ರೀತಿಯ ಅಂಚ ನೀನು ದೂಂಜಿದ್ದಿ ದೇವಾನಗೂ ಧಾರಾಳ ವ್ಯತ್ಯಾಸಗಳು ಇತ್ಯಾದಿ ಮಾಡಿದ್ದರಿಂದ ಈಗ ಮಾತ ಪರಿಹಾರ ಮಂತ್ರಿ ಕೊಡ್ತು ಗಣಪತಿ ದೇವರು ನನ್ನ ದುಂಬುಗೂ ಮೆರವಣಿಗೆ ಮಾಡ್ತದೆ ನಮ್ಮ ಆ ದೇವರ ಸನ್ನಿಧಿಯನ್ನು ಮಾತ್ರ ತಾಯಿ ನಾಡಿಗೆ ನಮ್ಮ ಪುರಾಣ ಸುತ್ತೂರು ಅಕ್ಷಯ ಇಡೀ ಬ್ರಹ್ಮಕಲಶಕ್ಕೆ ಯಾವ್ಯಾವ ಸುತ್ತೂರುಗಳು ಅವು ಕೂಡ ಅಡಿಗೆ ಬರ್ಪಣಕ್ಕೆ ದೇವರ ಅನುಗ್ರಹ ಮಾಡ್ತಿದ್ರು ಅಂಜನೆ ವಾವೊಂದು ವಿಷಯಗಳ ಕೊರತೆ ಮಾಡ್ತಾ ಪ್ರಾಪ್ತಿಯಾವಂತೆ ಎಡ್ಡೆ ರೀತಿಯ ಬ್ರಹ್ಮಕಲಶಕ್ಕೂ ನಮ್ಮೊಂದು ಕಿಂಚಿತ್ತು ದೇಣಿಗೆ ನನ್ನ ಕಿಂಚಿತ್ತು ನಮ್ಮೊಂದು ಸಹಕಾರ ಒಂದು ಭಾವನೆ ಮಾತಿಲ್ಲ ಕೊಡ್ನೆ ಸೊತ್ತು ಕುರ್ಮ ಮಾತು ಸೊತ್ತು ಬರ್ತೀವಿ ಬಾಳೆ ಕುರ್ಮ ಮಾಡಿ ಉಪಯೋಗಗಳು ಉಪಯೋಗ ಕಾರ್ಯ ಹಾಳಾದ ಗುರಿತು ಹೋಗ್ಬಿಣೆ ಅದು ನಾನಿನ್ನ ಮಾರಾಟ ಅಂಜಿತ್ ಅವು ಕಂಪ್ಲೀಟ್ ನಮ್ಮ ವಯಸ್ಸು ಬರ್ಪೋಣ ಅವು ಪೂರ ದೇವರ ಭಂಡಾರದ ಅರ್ಪಣೆ ಆದ ಬರು ಅಂಜಿತ್ ಯೋಗನ ಮಾತು ನಂಗೆ ದೇವರ ಅನುಗ್ರಹ ಮಾಡಿಕೊಂಡು ದೇವರ ಪ್ರಾರ್ಥನೆ ಮಾಡ್ತದ್ದು ಈ ಸಿದ್ಧಿದಾಯಕನ ಸಂಧಿಗೆ ಪ್ರಾರ್ಥನೆ ಮಾಡ್ತದ್ದು ನಣದುಂಬು ಮೆರವಣಿಗೆ ಕೊಟ್ಟು ದೇವರ ಭಂಡಾರಕ್ಕೆ ಒಪ್ಪಿಸಾದ ಹೊತ್ತನಾಡಿಗೆ ನಣದುಂಬುಗಾಪಿ ಬ್ರಹ್ಮಾಂಡ ಕಾರ್ಯ ಮಾತು ನಮ್ಮ ಮಾತೆಲ್ಲ ಭಾಗಿಯಾಗ ದೇವರನ್ನ ಸೇವನೆ ಮಾತು ಮಾಡ್ತಂದು ಹೊತ್ತನಾಡಿದ್ದು ಆ ಕ್ಷೇತ್ರ ಬೆಳಗಲು ಕ್ಷೇತ್ರಕ್ಕೂ ನನ್ನ ಬ್ರಹ್ಮರ್ಷಿಗೆ ಅವು ಮಾತು ಸುತ್ತು ಕೊಡ ಯಾವ ರೀತಿಯ ಸಹಕಾರ ಕೊಡ ಈಗ ಪೂರ ಜನಗಳಿಗೆ ಮಾತು ಅಂಚಿತ್ರಂಜಿ ಅವಕಾಶವನ್ನು ದೇವರ ಕಲ್ಪಿಸಾದ ದೇವರನ್ನ ಸೇವೆ ಮಾಡ್ಕೊಂಡು ಯೋಗ ಭಾಗ್ಯನ ಮಾತನ್ನು ದೇವರ ಅನುಗ್ರಹ ಮಾಡ್ಕೊಂಡು ಅಂದ್ಕೊಂಡು ದೇವರ ಪ್ರಾರ್ಥನೆ ಮಾಡ್ಕೊಂಡು ಶುಭ ಮುಹೂರ್ತ ನಮ್ಮ ಮೆರವಣಿಗೆ ಚಾಲನೆ ಮಾಡಿ ಶ್ರೀ ಗುರುಭ್ಯೋ ನಮಃ ಗಣಪತಿ ನಮಃ ಇಷ್ಟ ದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮ ದೇವತಾಭ್ಯೋ ನಮಃ ಗ್ರಾಮಾದಿ ದೇವತಾಭ್ಯೋ ನಮಃ ದೇವೇಭ್ಯೋ ದೇವೇಭ್ಯೋ ನಮಃ ದಿವ್ಯೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ
ಕರುಣೆಯಲ್ಲಿರುವ ಸರ್ವಕಾರ್ಯೇಷು ಸರ್ವದ ಸುಲಭವಾಗಿ ವಿಘ್ನ ನಿವಾರಕ್ಕೆ ವಿಘ್ನೇಶ್ವರರು ಪ್ರಾರ್ಥನೆ ಮತ್ತೊಂದು ಸಿದ್ಧಿವಿನಾಯಕನ ಈ ಮಂದಿರವು ನಮ್ಮ ಸೇರಿದ ಇಲ್ಲಿಂದ ಹೊರೆಕಾಣಿಕೆದ ಉದ್ಘಾಟನೆ ಮಂದಿರ 10 ಜನ ಕಾಂಚನ ಗಣಪ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾರಾಯಣ ಬಡಕಿಲಾಯರಿಗೆ ನಮ್ಮ ಮಾತೆಯನ್ನು ಸ್ವಾಗತಿಸುವುದು ಈ ಸಿದ್ಧಿವಿನಾಯಕರ ಈ ಮಂದಿರಗಳು ಆಯನ ಉಪಸ್ಥಿತಿಯಲ್ಲಿ ಗಂಡು ಪಾತ್ರದ ಮೂಲಕ ದೇವರ ನಮ್ಮ ಮಾತೆಯನ್ನು ಸೇರಿದ ಪ್ರಾರ್ಥನೆ ಮಾಡುವುದು ಅದ್ವೈತ ಗ್ರಾಮದ ಹೊರೆಕಾಣಿಕೆಯ ಪ್ರಮುಖರು ಈ ಮಂದಿರದ ಉಳಾಯಿಗಳು ದೊಡ್ಡಬಳ್ಳಾಪುರ ಗ್ರಾಮದ ಹೊರೆಕಾಣಿಕೆಯ ಪ್ರಮುಖರು ಭಜನಾ ಮಂದಿರದ ಉಳಾಯಿಗಳು ಮಹಾವಿಷ್ಣು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅವಧಿ ನೇತೃತ್ವ ಪೂರ್ವದ ಕರವೇದ ಮಾತ ಭಕ್ತಾಭಿಮಾನಿ ಬಂದರು ಗುಣಕಾಣಿಕೆಯ ಅರ್ಪಣೆಯು ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರಗಳು ನಮ್ಮ ಮಾತು ಸೇರಿದ 10 ದಿನ ಪೂರ್ವದ ಪರವೂರದ ಮಾತ ಭಕ್ತಾಭಿಮಾನಿ ಬಂಧುಗಳಿಗೆ ಶ್ರೀ ಮಹಾವಿಷ್ಣು ದೇವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಜನೆ ಸೇರಿನ ಮಾತ ಭಕ್ತ ಬಂಧುಗಳ ಪರವಾಗಿ ಭಕ್ತಿ ಪ್ರೀತಿದ ಸ್ವಾಗತವನ್ನು ಕೋರುವುದಿಲ್ಲ ಅಂಜನೆ ಕೆಲವೇ ಕ್ಷಣಕ್ಕೂ ನನ್ನ ನಾರಾಯಣ ಬಡಕಿಲ್ಲ ಎರಡು ಹೊರೆಕಾಣಿಕೆಯ ಮುಖ್ಯಸ್ಥರು ಆ ಗ್ರಾಮದ ಹೊರೆಕಾಣಿಕೆಯ ಮುಖ್ಯಸ್ಥರು ಬೇಟಬೇಟ ಗ್ರಾಮದ್ದು ಇದು ಹೊರೆಕಾಣಿಕೆ ಒಂದು ಜನ ಆ ಗ್ರಾಮದ ನೇತೃತ್ವವನ್ನು ವಹಿಸುವಂತ ಮುಖ್ಯಸ್ಥರು ಇದೆ ಆಳಂತಾಯ ಗೋಡಿಕೊಟ್ಟು ಮತ್ತು ಬೇರಂಗಿ ಕೆರಳ ಶಾಂತಿನಗರ ನೆಲ್ಲಿಯಾಡಿ ಬೇಟ ಬೇಟ ಊರುಂಟು ಮತ್ತು ಜನ ಹೊರೆಕಾಣಿಕೆದ ಪ್ರಮುಖ ಐನಾತು ಬೇಗ ನನಾತು ಮತ್ತು ಕಾರ್ಯಕ್ರಮಗಳು ನೆರವೇರಿರಲು ಭಕ್ತ ಬಂಧುಗಳು ಸಹಕಾರ ಮಲ್ಪಡು ಬೇಟ ಬೇಟ ಗ್ರಾಮದ್ದು ಈ ಭಜನಾ ಮಂದಿರವು ಜಿಲ್ಲೆ ಮಹಾವಿಷ್ಣು ದೇವರ ದೇವಸ್ಥಾನವು ಗೋಲಕಾಣಿಕೆ ಸಮರ್ಪಣೆ ಮಲ್ಪೆರವೈದರು 10 ದಿನ ಆ ಒಂದು ಬೇಟ ಬೇಟ ಗ್ರಾಮದ ಒಂದು ನಾಯಕರಾಗಲು ನೇತೃತ್ವ ವಹಿಸುವ ಒಂದು ನಮಗೆ ಕೊಡುವಂಥದ್ದು ಈ ನಾಯಕರನ್ನಾಗಲು ಇದು ಬರುವ ಭಜನಾ ಮಂದಿರಗಳ ಬಗ್ಗೆ ಸಹಕಾರ ಮಲ್ಪಡು ಶಾಂತಿನಗರ ಕೇರಳ ನೆಲ್ಲಿಯಾಡಿ ಸುಧಾರಿ ಹೂಮತ ಪಟ್ಟಿದೆ ಕನ್ಯಾರ ಗೊತ್ತಿದ್ದು ಬೇಟೆ ಬೇಟೆ ಗ್ರಾಮದ ಭಕ್ತನ ಜನ ಹೊರೆಕಾಣಿಕೆಯ ಪ್ರಮುಖರು ಪೂಜಾ ಪ್ರದಾನ ಬಂದು ಗುಣಕಾಣಿಕೆ ಕೊಡುತ್ತಿನ ಭಕ್ತ ಬಂಧುಗಳಿಗೆ ಸ್ವಾಗತಿಸಲು ಪುರಸ್ಕಾರ ಮಾಡಿಕೊಳ್ಳುತ್ತದೆ ಬೇಟೆ ಬೇಟೆ ಕನ್ನಂಬಾಡಿ ಕಾಂಚನ ಆಲಂತಾಯ ನೆಲ್ಲಿಯಾಡಿ ಬೇರಂಗಿ ಬಲ್ಯ ಕಡುಬೆಟ್ಟು ಬೇಟೆ ಬೇಟೆ ನೀವು ಕಾಗೋಡುದು ಬೇಟೆ ಬೇಟೆ ಗ್ರಾಮದ್ದು ಭಕ್ತರಂಜನ
ಆ ಹೊರೆಕಾಣಿಕೆದ ನೇತೃತ್ವ ವಹಿಸುವಂತ ಗೊತ್ತಾಗ್ಲಿ ಏರ್ಲಾವನ್ನ ಇತ್ತಿನಾಗಲಿ ಗ್ರಾಮದ ಊರಿಗೆ ಬಂದದು ಇವಳು ಭಜನಾ ಮಂದಿರದ ಮುಲೈಬಲಿ ಕುರಿದು ನಮ್ಮ ಹೊರೆಕಾಣಿಕೆಯ ಸಂಚಾಲಕರನ್ನ ಜೊತೆಯಲ್ಲಿ ನೋನೇಗೌಡರು ಮಾತೆರೆಲ್ಲ ಎಡ್ಕೊಂಡು ಹೊರೆಕಾಣಿಕೆದ ಪ್ರಮುಖರು ಬೇತೆ ಬೇತೆ ಗ್ರಾಮಕ್ಕೆ ಬರ್ತನದು ಭಜನಾ ಮಂದಿರದ ಉಲೈವರಳು ಆ ಬಚ್ಚಿರ ಬಗ್ಗೆ ಸ್ವೀಕಾರ ಮಲ್ಪಡು ಬಲೆ ವೈಕಲ ಈಜ ಪ್ರಧಾನ ಅಂತ ಬಚ್ಚಿರಡು 33 ಕೋಟಿ ದೇವತೆಯನ್ನ ಆವಾಸ ಸ್ಥಾನಗಳು ಸತ್ಯದ ದ್ಯೋತಕ ವಿಶ್ವಾಸದ ಪ್ರತೀಕ ಧರ್ಮದ ಸಂಕೇತವಾಯಿನಂಚಿನ ಬಚ್ಚಿರ ಬಗ್ಗೆ ಸರಿ ಬಚ್ಚನಂಚಿನ ಊರದ ಪರ ಊರದ ಮಾತ ಹೊರೆಕಾಣಿಕೆದ ಪ್ರಮುಖರೇನು ಅಂಜನೆ ಬಚ್ಚನೇನು ಬಾರಿ ಪ್ರೀತಿಡು ತಿರ್ಲಟ್ಟಿ ಮಾವಿಸುದೇವನ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಂಜನೆ ಬ್ರಹ್ಮಕಲಶ ಸಂಯುಕ್ತ ಅಧ್ಯಕ್ಷರು ಪ್ರತಿನಿಧಿ ವಿಭಾಗದ ಸಂಚಾಲಕರನ್ನು ಸದಸ್ಯರನ್ನು शोक विनाशकारण नमः गुरुवे गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरवे नमः शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगवृद्धनगाम्यं वन्दे विष्णुं भवभयहरं सर्वलोकैक्यनाथं जनुमा तालिदा गणप जनुमा तालिदा 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 गौरी कुंडदी तिरदी मेरवा श्री विनायक भारती स्वामी जन्म तालिदा गणप जन्म तालिदा जनुमा तालिदा गणप जनुमा 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 तालिदा पार्वती पार्वती
ಲೋಕಗಳಿಗೆ ತಾರಲು ಕಾಳಿ ಪಾರ್ವತಿ ದೇವಿ ಕಥೆಯ ಲೋಕಗಳಿಗೆ ತಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕ್ತ ಜನಕ್ಕೆ ಹರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ 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 ವಿಘ್ನನಾಶವ ಮಾಡಿದ ಭಕ್ತರ ಕಾರ್ಯಗಳಿಗೆ ಸಿದ್ಧಿಯ ತೋರಲು ಜನುಮ ತಾಳಿದ ಅಳಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ಭವನ್ನು ಅಳಿಸಲು ಪ್ರಮುಖ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಪ್ರಥಮ ಜನಕ್ಕೆ ನಾಥನಾಗಿ ಪ್ರಥಮ ಪೂಜೆಯ ಪಡೆಯಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಭೂತಿ ಕಾತುರ ಗರ್ವ ಮುರಿದು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ಮಹಾವಿಷ್ಣುದೇವರ ದೇವಸ್ಥಾನವು ಭವ್ಯ ಭಾರಿ
ಪರಮಹಂಸ ಸಚ್ಚಿದಾನಂದ ಏಳನೇ ರೂಪದ ಶ್ರೀ ಸಚ್ಚಿದಾನಂದ ಸಿಲುಕದ ಅಲಿಜ ಒಬ್ಬೊಬ್ಬರಿಗೆ ಸಿಲುಕದ ಅಲಿಜ ಒಬ್ಬೊಬ್ಬರಿಗೆ ಸಿಲುಕದ ಅಲಿಜ ಒಬ್ಬೊಬ್ಬರಿಗೆ ಸಿಲುಕದ ಒಲವಿಂದ ಬಕುತರ ಸಲಹುವಾನೆ ಒಲವಿಂದ ಬಕುತರ ಸಲಹುವಾನೆ ಒಬ್ಬೊಬ್ಬರಿಗೆ ಸಿಲುಕದ ಒಬ್ಬೊಬ್ಬರಿಗೆ ಸಿಲುಕದ ಒಲವಿಂದ ಬಕುತರ ಸಲಹುವಾನೆ ಒಲವಿಂದ ಬಕುತರ ಸಲಹುವಾನೆ ಹಲವು ಕವಿಗಳಿಗೆ ತಿರುಗಾದಾನೆ ಹಲವು ಕವಿಗಳಿಗೆ ತಿರುಗಾದಾನೆ ಹಲವು ಕವಿಗಳಿಗೆ ತಿರುಗಾದಾನೆ ಹಲವು ಕವಿಗಳಿಗೆ ತಿರುಗಾದಾನೆ ಬನ್ನಿದ ಮ್ಯಾಲೆ ಕುಣಿದಾಡುವಾನೆ ಅನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಅನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ದಾನವ ಗದಲಿಯ ಕಾನನ ಮುರಿಯುತ್ತ ದಾನವ ಗದಲಿಯ ಕಾನನ ಮುರಿಯುತ್ತ ಅನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಬಂತಾನೆ ಬಂತಾನೆ ಬಂತಮ್ಮಮ್ಮ ಬಂತಾನೆ ಬಂತಾನೆ ಬಂತಮ್ಮಮ್ಮ ಬಂತಾನೆ ಬಂತಾನೆ ಬಂತಮ್ಮಮ್ಮ ಏಕವಾಗಿ ಅರಿವು ನಿನ್ನ ಮರುಳು ಮಾಡಿಕೊಂಡೆಯಂತೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಂತೆ ಮಾಯಾದೇವಿಯೇ ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವಾಭರಣಗಳು ಜಲಭವಾಗಿದ್ದ ಆತ್ಮೀಯ ತಿರುಳಕ್ಕೆ ಹಿತ್ತು ಮೂಡಿಸಿರುವ ಸ್ಥಾನವು ಶ್ರೀ ಸಿದ್ಧಿವಿನಾಯಕ ಮಂದಿರಾಮಕ್ಕೆ ಭವ್ಯ ಶೋಭಯಾತ್ರೆಯ ಮೂಲಕ ಹುಲಿಗಾಣಿಕೆಯನ್ನು ಸಮರ್ಪಣೆ ಭಜನೆ ಚಂಡಮಂಡಲದ ನಿನಾದ ಅರ್ಚಕರ ಮಂತ್ರದ ಉದ್ಘೋಷ ಭಕ್ತಿರ್ನ ಭಕ್ತಿದ ಭಾವದೊಂದಿಗೆ ತಿರುಳಕ್ಕೆ ಮಹಾವಿಷ್ಣುದೇವರಿಗೆ ಪಂಚ ಹುಲಿಗಾಣಿಕೆಯನ್ನು ಸಮರ್ಪಣೆ ಸನ್ಯಾಸಿಯಾದ ಕಾರಣಕ್ಕೂ ನದಿಯ ಮೇಲೆ ಬಿಡದೆ ಮರುಳು ಮಾಡಿಕೊಂಡೆಯಲ್ಲಿ ಸಿದ್ಧಿವಿನಾಯಕ ಭಜನಾ ಮಂದಿರಗಳು ತಿರುಳಕ್ಕೆ ಮಹಾವಿಷ್ಣುದೇವರ ದೇವಸ್ಥಾನವು ಹುಲಿಗಾಣಿಕೆಯನ್ನು ಸಮರ್ಪಣೆ ಹುಲಿಗಾಣಿಕೆಯ ಉದ್ಘಾಟನೆ ಶ್ರೀ ಕಾಂಚನಪ್ಪ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾರಾಯಣ ಮಡಿಕಿಲ್ಲಯ್ಯನ ದಿವ್ಯ ಸತ್ಕರ್ಮ ದೇವಿಯ ಅನುಗ್ರಹ ಅವರಿಗೆ ಶುಭಾಶಯವನ್ನು ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ದುಃಖದನವ ಕೋಪುದೆದ್ದು ಮಕ್ಕಳ ಪಡೆದರೆ ನಿನ್ನ ದುಃಖದನವ ಕೋಪುದೆದ್ದು ಸೋದಿ ನಾಮ ನಮಸ್ಕಾರದ
ಮಕರ ಮಾಸ 22 ಬರುವ ಫೆಬ್ರವರಿ 5ನೇ ತಾರೀಕು ಬುಧವಾರ 9 ಗಂಟೆಗೆ ಸರಿಯಾಗಿ ತೋರಣ ಮಹೋತ್ಸವವಾಗಿ ಸಾಮೂಹಿಕ ಭವ್ಯ ಶೋಭಯಾತ್ರೆಯ ಮೂಲಕ ತಿರ್ಲೆಟ್ಟಿ ಮಹಾವಿಷ್ಣುದೇವರ ದೇವಸ್ಥಾನಕ್ಕೆ ಹೊಣೆಗಾರಿಕೆಯ ಸಮರ್ಪಣೆ ಭಜನೆ, ದೇವರ ನಾಮ ಸಂಕೀರ್ತನೆ, ಚೆಂಡೆ ಮದ್ದಲೆಯ ನಿನಾದ, ಅರ್ಚಕರ ಮಂತ್ರದ ಉದ್ಘೋಷ, ಭಕ್ತರ ಭಕ್ತಿಯ ಭಾವದೊಂದಿಗೆ ತಿರ್ಲೆಟ್ಟಿ ಮಹಾವಿಷ್ಣುದೇವರಿಗೆ ಭವ್ಯ ಶೋಭಯಾತ್ರೆಯ ಮೂಲಕ ಹೊಣೆಗಾರಿಕೆಯ ಸಮರ್ಪಣೆ. ಪಾಲ್ಗೊಳ್ಳುವುದಕ್ಕೆ ಬಂದಂತಹ ಊರಿನ ಪರವೂರಿನ ಎಲ್ಲ ಭಕ್ತ ಬಾಂಧವರಿಗೆ ತಿರ್ಲೆಟ್ಟಿ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಧರ್ಮದರ್ಶಿಗಳು, ಜೀರ್ಣೋದ್ಧಾರ ಸಮಿತಿ, ಅದೇ ರೀತಿ ಬ್ರಹ್ಮಕಲ್ಪೋತ್ಸವ ಸಮಿತಿ, ಧರ್ಮೋತ್ಸವದ ಗ್ರಾಮಾಭಿವೃದ್ಧಿ ಯೋಜನೆ, ಊರಿನ ಎಲ್ಲ ಭಗವಂತೋತ್ತರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಭವ್ಯ ಶೋಭಯಾತ್ರೆಯಲ್ಲಿ ನಾವು ಪಾಲ್ಗೊಳ್ಳುತ್ತಾ ಇದ್ದೇವೆ. ಶ್ರೀ ಎಡನೀರು ಮಠಾಧೀಶರಾಯ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಶುಭಾಶಯವಾದರು. ಈ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಮಾರ್ಗದರ್ಶನರು, ಬ್ರಹ್ಮಶ್ರೀ ವೇದಮೂರ್ತಿ ನಾಗೇಶ್ವರ ನೇತೃತ್ವಗಳು ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ತಿರ್ಲೆಟ್ಟಿ ಮಹಾವಿಷ್ಣುದೇವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಫೆಬ್ರವರಿ 5ನೇ ತಾರೀಕು ಬುಧವಾರವನ್ನು ಫೆಬ್ರವರಿ 10ನೇ ತಾರೀಕು ಸೋಮವಾರ ಭಾರಿ ಗೌರವ ನೆರವೇರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾರಿ ಸಂದ ಕಳಪ ಕುಮರ ಕಾರ್ತಿಕೇಯ, ಸಂದ ಕಳಪ ಕಾರ್ಯಾಲಯದ ಉದ್ಘಾಟಕರು ಶ್ರೀ ಮಂಜುನಾಥಗೌಡ ಗುಡ್ರಾಮಲ್ಲೇಶ್ವರ ದೇವಸ್ಥಾನ ಉದ್ಘಾಟನೆ. ಉಪನ್ಯಾಸ ಬ್ರಹ್ಮಶ್ರೀ ಮುಖ್ಯ ವಿಷಯರಾಗಿ ಕಿಶೋರ್ ಕುಮಾರ್ ಪುತ್ತೂರು ಬ್ರಹ್ಮಶ್ರೀ ಅರುಣ್ ಕುಮಾರ್ ಪುತ್ತಿರ ಧಾರ್ಮಿಕ ಮುಖಂಡ ಭೋಜರಾಜ ವಾಮಂಜೂರು ಖ್ಯಾತ ದುಗ್ಗೇಗೌಡ ಚಿದಾನಂದ ಮೈಲಾಡಿ ಶ್ರೀ ಕುಶಾಲಪ್ಪಗೌಡ ಪೂವಾಜಿ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸರ್ವೋತ್ತಮಗೌಡ ಮಾಜಿ ಸದಸ್ಯರ ಜಿಲ್ಲಾ ಪಂಚಾಯತ್ ನೆಲ್ಯಾಡಿ ಕ್ಷೇತ್ರ ಶ್ರೀಮತಿ ತೇಜಸ್ವಿ ಶೇಖರಗೌಡ ಕಟ್ಟಪುರಿ ಮಾಜಿ ಸದಸ್ಯರ ತಾಲೂಕು ಪಂಚಾಯತ್ ಗೋಳಿತೂರು ಮೆಕ್ಕಲು ಮುಖ್ಯ ವಿಜಯರಾಜರು ಅಂದರೆ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಾದ ಶ್ರೀಮತಿ ಕಾಂತಾಸರಾಯ ಪಾತ್ರ ಮಾಡಿ ಏಕವಿದ್ಯಾಧರ ಮುಕುಂದರಗೌಡ ಮಜತ್ತೂರು ಶ್ರೀ ಎಸ್ ಶೇಖರಗೌಡ ಅನಿಲಬಾದ್ ಶ್ರೀ ಜನಾರ್ದನಗೌಡ ಮಡೇರಿ
ಸುರೇಶ್ ಗೌಡ ಬೈಲು, ಬಾಬು ಪೂಜಾರಿ ಕಿರಿಯರು, ಶ್ರೀಮತಿ ವಾರಿಜಾಕ್ಷಿ ಹೊಸಮನೆ. ಅಂದರೆ ರಾತ್ರಿ 1 ಗಂಟೆಗೆ ಸರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮವಾದ ಲಹರಿ ಸಂಗೀತ ಕಲಾಕಾರರ IITC ನುಕ್ಲೇಟ್ ಅಂತಾರಾಷ್ಟ್ರೀಯ ಆಡಿಯೋ ಪ್ರಶಸ್ತಿ ಪುರಸ್ಕೃತ ಈಶ್ವರಾನ ನಗರವು ಆಗಾಗ ಬದುಕಿನಲ್ಲಿ ಪರಿಸರ ಸಂಗೀತ ಹಾಸ್ಯ ಲಹರಿ ಕಾರ್ಯಕ್ರಮ ನನ್ನ ಪ್ರಯೋಜನಕ್ಕಾಗಿ ಸತೀಶ್ ಕಾರ್ಯಕ್ರಮದಲ್ಲಿ ಮಾತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲುಪಾಡುಗಳು ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶ ಪರವಾಗಿ ವಿನಮ್ರವಾಗಿ ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನೋ ಪ್ರಮಾದವನ ಹೋಲಿಸಲರಿಯದೆ ಪಾಮರರು ಹೊಲಲುವರು ಭವದೊಳಗೆ ಶ್ರೀಹರಿ ಶ್ರೀಹರಿ ಶ್ರೀ ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಹರಿ ಕುಣಿದ ಬ್ರಹ್ಮಶ್ರೀ ವೇದಮೂರ್ತಿ ನಾಗೇಶ್ವರ ನೇತೃತ್ವದಲ್ಲಿ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಬ್ರಹ್ಮಕಲಶೋತ್ಸವದ ಹರಿ ಕುಣಿದ ಸಕಲರ ಪಾಲಿಪ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಮಗಾಯಿ ಕೊರಳ ಮುತ್ತಿನ ಸರ ಹರಳೆ ಮಗಾಯಿ ಕೊರಳ ಮುತ್ತಿನ ಸರ ಹರಳೆ ಮಗಾಯಿ ಕೊರಳ ಮುತ್ತಿನ ಸರ ಹರಳೆ ಮಗಾಯಿ ಕೊರಳ ಮುತ್ತಿನ ಸರ ಹರಿ ಕುಣಿದ ಶರಣೆಯರನಗೂಡಿ ಹರಿ ಕುಣಿದ ಶರಣೆಯರನಗೂಡಿ ಹರಿ ಕುಣಿದ ಹರಿ ಕುಣಿದ ನಮ್ಮ 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 ಹರಿ ಕುಣಿದ ಭಾರಿ ಉಲೆಕಾಡಿಗೆ ಸಮರ್ಪಣೆ ಊರುಗಳ ಬಡವರುಗಳ ಉಲೆಕಾಡಿಗೆ ಸಮರ್ಪಣೆ ಕಾಂಚನ ನರ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾರಾಯಣ ಬಡಕಲ್ಯನ ದೇವಿಯ ಹತ್ತೊಡು ಉದ್ಘಾಟನೆಯಾದ ಎತ್ತೆ ಭಜನೆ ಚೆಂಡೆಮದ್ದಲದ ನಿನಾದ ಅರ್ಚಕರ ಮಂತ್ರದ ಉದ್ಘೋಷ ಭಕ್ತರನ್ನ ಭಕ್ತಿಯ ಭಾವದೊಂದಿಗೆ ತಿರುಳಶ್ರೀ ಮಹಾವಿಷ್ಣು ದೇವರ ದೇವಸ್ಥಾನವು ಭಾರಿ ಗೌಜಡು ಭವ್ಯ ಶೋಭಾಯಾತ್ರೆಯ ಮೂಲಕ ಉಲೆಕಾಡಿಗೆ ಸಮರ್ಪಣೆ. ಆತ್ಮೀಯ ಭಕ್ತಾಭಿಮಾನಿ ಬಂಧುಗಳು, ಇವತ್ತು ಫೆಬ್ರವರಿ 5ನೇ ತಾರೀಕು ಬುಧವಾರ, ಮಕರ ಮಾಸದ 22ನೇ ದಿನ.
ಆತ್ಮೀಯ ಭಕ್ತಾಭಿಮಾನಿಗಳ ಬಂಧುಗಳ ಗಮನಕ್ಕೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಭಕ್ತ ಬಂಧುಗಳು ಬಾಯಾರಿಕೆಯನ್ನು ತಗ್ಗಿಸಬಹುದು. ಇಲ್ಲಿ ಬೆಬ್ಬೇರಿ ಹತ್ತಿರ ಬೆಬ್ಬೇರಿ ಭಕ್ತರು ಬಾಯಾರಿಕೆಯನ್ನು ನೀಡುತ್ತಾ ಇದ್ದಾರೆ. ಪಾನಕದ ಪ್ರತಿಯೊಬ್ಬರು ಬಾಜಿಂಗ ದೇವಕಿ ಪರಮಾನಂದಂ ವಂದೇ ಜಗದ್ಗುರು ವಂದೇ ಜಗದ್ಗುರು. ಅಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ಅಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ನಾಡವಗೆ ಅಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ನಾಡವಗೆ ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸ್ಸು ನಾನವಗೆ ನೋಡಕ್ಕ ಮನಸ್ಸು ನಾನವಗೆ ನೋಡಕ್ಕ ಮನಸ್ಸು ಭವ್ಯ ಶೋಭಾಯಾತ್ರೆಯ ಮೂಲಕ ಸತ್ರಾಧಿಕಮಗಳೆತ್ತಿದ ಉನ್ನತ ನರಕಾಣೋಳು ಚಾಕರಿದ ಸತ್ರಾಧಿಕಮಗಳೆತ್ತಿದ ಉನ್ನತ ನರಕಾಣೋಳು ಚಾಕರಿದ ಸತ್ರಾಧಿಕಮಗಳೆತ್ತಿದ ಉನ್ನತ ನರಕಾಣೋಳು ಚಾಕರಿದ ಸತ್ರಾಧಿಕಮಗಳೆತ್ತಿದ ಉನ್ನತ ನರಕಾಣೋಳು ಊರಿನ ಬಡವರು ಲಕ್ಷಾಧಿಕಾರಿ ಬಂಧುಗಳಿಗೆ ಹುಲೆ ಕಾಣಿಕೆದ ಅರ್ಪಣೆಯಾಗಿರುವುದು. ಕುಣಿತ ಭಜನೆ ಕಾಳಿಕಾಂಬ ಗೆಳೆಯರ ಗೊಂಬೆ ಬಳಗ ಭಜನೆ ದೇವರ ನಾಮ ಸಂಕೀರ್ತನೆ ಚಿಂತೆ ಮಂಡಲದ ಭಕ್ತಿಯ ಭಾವದೊಂದಿಗೆ ಎಲ್ಲರಿಗೂ ಮಹಾವಿಷ್ಣುದೇವರಿಗೆ ಹುಳೆ ಕಾಣಿಕೆಯ ಸಮರ್ಪಣೆ. ಕಾಂಚನ ನರ್ಪ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾರಾಯಣ ಮಡಿಕೆರೆಯ ದಿವ್ಯ ಹಸ್ತರು ಹುಳೆಗಾರಿಕೆಯ ಉದ್ಘಾಟನೆಯಾದ ಭವ್ಯ ಶೋಭಾಯಾತ್ರೆಯ ಮೂಲಕ ತಿರುಲಕ್ಷ್ಮಿ ಮಹಾವಿಷ್ಣುದೇವರ ದೇವಸ್ಥಾನದ ಪುಣ್ಯ ಬಂದಕ್ಕೆ ಭಕ್ತರನ್ನ ಕಾಲ್ನಡಿಗೆ ನಂಬಿಕೆಯ ಭಜನೆ ಕೆಂಡೆ ಮಧ್ಯದ ನಿನಾದ ಭಕ್ತರನ್ನ ಭಕ್ತಿದ ಭಾವದೊಂದಿಗೆ ಹುಲೆ ಕಾಣಿಕೆಯ ಸಮರ್ಪಣೆ ಆಗಿರುವುದು. ಚತುರ್ದಶಿ ಪರ್ವದ ದಿನ ಹರುಸಾದೆ ಪ್ರಕಟಾಧನ ದೇವ ನರಕ ಚತುರ್ದಶಿ ಪರ್ವದ ದಿನ ಹರುಸಾದೆ ಪ್ರಕಟಾಧನ ದೇವ ನರಕ ಈ ಎಡನೀರು ಬಣ್ಣವಾಗಿದ್ದರಾಯಿನ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮಿಯವರನ್ನ ಕೃಪಾಯಿಸುವುದು ವಿಜೇಂದ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನರು ಬ್ರಹ್ಮಶ್ರೀ ವೇದಮೂರ್ತಿ ನಾಗೇಶ್ವರನ
ನೇತೃತ್ವಗಳು ಜೈವಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಭಾರಿ ಸೌಜನ್ಯ ಬ್ರಹ್ಮಕಲ್ಪೋತ್ಸವವನ್ನು ಸಂಪನ್ನಾಯ ಫೆಬ್ರವರಿ 5ನೇ ತಾರೀಕು ಬುಧವಾರ ತಿರುಗಿ ಮಹಾವಿಷ್ಣುದೇವರ ಪುಣ್ಯಕ್ಷೇತ್ರರು ತೋರಣ ಮಹೋತ್ಸವ ಆದ ಸಾಮೂಹಿಕ ಪ್ರಾರ್ಥನೆ ದೇವರಿಗೆ ಸಲ್ಲಿಸಾದ 5 ಮುಖ ತಿರುಗಿ ಮಹಾವಿಷ್ಣುದೇವರ ದೇವಸ್ಥಾನವು ಸಿದ್ಧಿವಿನಾಯಕ ಭಜರಾಮತಿಯರು ಭಾರಿ ಭವ್ಯ ಶೋಭಯಾತ್ರೆಯ ಮೂಲಕ ಉಳೆಕಾಣಿಕೆಯನ್ನು ಸಮರ್ಪಣೆ ಮುಕ್ತಿ ನರಕಾದ ಹರಸಣಕಿ ಕೆಲವಿನ ಜನರು ಮಹಾವಿಷ್ಣುದೇವರ ದೇವಸ್ಥಾನವು ಗೂಡುದ ಪರವೂರಿನ ಭಕ್ತಾಭಿಮಾನಿ ಬಂಧುಗಳಿಗೆ ಉಳೆಕಾಣಿಕೆಯ ಸಮರ್ಪಣೆ ಮಧ್ಯಾಹ್ನ 12 ಪ್ರಸಾದ ಮಹಾ ಅನ್ನ ಸಂದರ್ಪಣೆ ಅಂಜರಿ ಬೈಯಲ್ಲಿ 4 ಗಂಟೆಗೆ ಸರಿಯಾದ ಭಜನಾ ಕಾರ್ಯಕ್ರಮ ಷಣ್ಮುಖ ಭಜನಾ ಮಂಡಳಿ ಅಂಜರಿ 5 ಗಂಟೆಗೆ ಸರಿಯಾದ ಶ್ರೀರಾಮ ಭಜನಾ ಮಂಡಳಿ ಆಲಂಕಾರ ಬೈಯಲ್ಲಿ ಸಭಾ ಕಾರ್ಯಕ್ರಮ ಗೌರಮ್ಮ ಸಮುದಾಯ ಸಭಾಭವನ ಈ ಸಭಾ ಕಾರ್ಯಕ್ರಮದ ಗುರಿಕಾರರು ಶ್ರೀ ವಿಠಲರಯ್ಯ ಕಿಶೋರ್ ಕುಮಾರ್ ನವರಸರಾಜೆ ರಂಗ ಕಲಾವಿದೆ ಚಲನಚಿತ್ರ ನಟಿ ಶ್ರೀ ದುಗ್ಗೇಗೌಡ ಪ್ರಾದೇಶಿಕ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀರಾನಂದ ಬೈಲಾಡಿ ಹುಷಾರಪ್ಪಗೌಡ ಪೂವಾಜೆ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾರ ಸಹಕಾರಿ ಮಾಜಿ ಸದಸ್ಯರು ಗೌರವ ಶ್ರೀಮತಿ ಶಾಂತರಾಯ ಶ್ರೀ ಏಕ ವಿದ್ಯಾರ್ಥಿ ಮುಕುಂದಗೌಡ ಶ್ರೀ ಶೇಖರಗೌಡ ಬಾಬು ಪೂಜಾರಿ ರಾತ್ರಿ ಗಂಟೆ ಹೊರಗೆ ಸಾಂಸ್ಕೃತಿಕ ಕಾರ್ಯಕ್ರಮವಾದ ಅಂತಾರಾಷ್ಟ್ರೀಯ ನಿನ್ನ ಪಾದದ ನುಡಿ ಪುರದೋರಿನಲ್ಲಿ ಗುರುವನಾದ ಧರ್ಮ ತೊಡರು ದೈವ ಕೊರಗಜ್ಜ ಗುರುವನಾಡ ಧರ್ಮ ತೊಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಸತ್ಯ ಕರಿಯ
ಪಂಚವರ್ಣದ ಮಣ್ಣ ಕಣ್ಣ ಬೀಡ ಚಕ್ಕುಳಿ ಹೆಸರು ಅಗೆದು ಪುನಾನೆರೆದು ಬೀಡದ ಕುಲಿಯ ಪುನಾನಿರೆದು ಕಡೆ ಕನ್ನಡ ಕೊಡಿ ದುಃಖ ಕನ್ನಡ ಕೊಡೆ ದೊಡ್ಡ ಪುನಗ ಬರುವ ಪಂಡಿನಾಳ ಇದೊಂದೆಡಾನಗ ಉತ್ತರ ಕೊರುವ ಪಂಡಿಯಾಲೈ ದೊಡ್ಡ ಕೊರುವ ಹೊರಗ ತನಿಯಾ ದೇವರ ಬಲ್ಬುಧಾರದಿ ಸ್ವಾಮಿ ಬಾಣದೇವರಿ ಬಲ್ಬುಧಾರದಿ ಸ್ವಾಮಿ ತುಳುವ ನಾಡ ಧರ್ಮ ತೊಡರ ದೈವ ಕೊರಗಜ್ಜ ತುಳುವ ನಾಡ ಧರ್ಮ ತೊಡರ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣ ಸತ್ಯ ಕೊರಗ ಪಂಚವರ್ಣದ ಮಣ್ಣ ದೇವಾಧಾರವಿಂದಕ್ಕೆ ಗೋವಿಂದಳ್ಳಿ ಗೋವಿಂದ ಶ್ರೀ ಕೊಡಾಲು ದೇವದೇವಾಧಾರವಿಂದಕ್ಕೆ ಗೋವಿಂದಳ್ಳಿ ಗೋವಿಂದ ಲಕ್ಷ್ಮಿ ಮುರಳಿ ರೂಪದಲ್ಲಿ ಉದುವನಿಯಿತು ಎಲ್ಲ ನೋಡ ಪ್ರಸನ್ನವಾಯಿತು ಭಾರಸಖಿ 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 ಭಗುವರಾಜ ಕ್ರೀಡೆ ಮಾತನಾಡಿದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಬಹಳ ದೂರ ಮಾಡಿದಾಯಿತು ಘೋರನೆಂದು ಬಹಳ ದೂರು ಮಾಡಿದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಬಹಳ ದೂರ ಮಾಡಿದಾಯಿತು ಘೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ತಿಳಿದಿರುವ ಮೋಚಾರ ಕಡಲದಾಯಿತು ಭಾರಸಖಿ 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 ಭಗುವರಾಜ ಕ್ರೀಡೆಯಾಡುವ ಸಾರಸಾಧ್ಯ ಕೃಷ್ಣನು ತಾಗೊಳ್ಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಯಾವ ನೀತನೆಂದು ಚಿಂತೆ ಮಾಡಿದಾಯಿತು ಯಾವ ನೀತನೆಂದು ಚಿಂತೆ ಮಾಡಿದಾಯಿತು ಗೋವಲನಿವನಲ್ಲವೆಂದು ನಿರ್ಧರಾಯಿತು ಗೋವಲನಿವನಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನು ಕ್ಷಣವು ಕಾಣದೆ ಜೀವನ ಕಳೆಯುವುದ ದೊಡ್ಡ ಭಾರವಾಯಿತು ಭಾರಸಖಿ 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 ಭಗುವರಾಜ ಕ್ರೀಡೆಯಾಡುವ ಸಾರಸಾಕ್ಷ ಕೃಷ್ಣನು ಕೊಳಲನೂದುವ ಕೊಳಲನು ಕೃಷ್ಣ ಕೊಳಲನೂದುವ
ಕೃಷ್ಣ ಸಂಪ್ರದು ತಾಡಿವನ ಬಲರಾಜುವ ಸಾಂದ್ರವಾಗಿ ಸಂತರಿಸಿ ಚಾಂದ್ರವಾಗಿ ಸಂತರಿಸಿ ಮಧುರನಾದತಿ ಮಂಗಗಳ ಭಾರತದ ಕಳೆಯ ನಾಡು भारत की ಕೃಷ್ಣನು ಕೊಲಲನು ಭಜನಾ ಎಂದು ತಿಳಿಯಿತು ಈ ಸಭಾ ಕಾರ್ಯಕ್ರಮದ ಕುರಿತಾಗಿ ಈ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಡಲನೂದುವ ಕೃಷ್ಣ ಕೊಲ್ಲಲನೂದುವ ಕೃಷ್ಣ ಶ್ರೀ ಮಹಾವಿಷ್ಣುದೇವರ ಮಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ಶ್ರೀ ಮಹಾವಿಷ್ಣುದೇವರ ಮಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ಶ್ರೀ ಮಹಾವಿಷ್ಣುದೇವರ ಮಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ಶ್ರೀ ಪುರಾಣ ದೇವತೆಯ ಮಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ಪುರಾಣ ದೇವತೆಯ ಮಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ಪುರಾಣ ದೇವತೆಯ ಮಾದಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ. ಭಜನೆ ಕಾಳಿಕಾಂಬ ಗೆಳೆಯರ ಮನೆಯ ಗೊಂಬೆ ಕೆಂಡೆ ಮಕ್ಕಳಿಗನಾದ ಭಕ್ತರನ್ನ ಭಕ್ತಿದ ಭಾವನೆಗೆ ಜಿಲ್ಲೆಗೆ ಮಹಾವಿಷ್ಣುವಿಗೆ ಗುಣಗಾರಿಕೆಯ ಸಮರ್ಪಣೆ ಬಂಧನವ ಬಿಡಿಸೆನ್ನ ಕರ ಬಿಡಿ ನಂದ ಕಂದ ಮುಕುಂದ ಬಂಧೋ ಗುರು ರಾಘವೇಂದ್ರ ರಯ್ಯ ಬಾರ ಬಾರೋ ಗುರು ರಾಘವೇಂದ್ರ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾರೋ ಬಾರೋ ಗುರು ರಾಘವೇಂದ್ರ ಸೇವಕನೆಲು ನಾನು ಭಾವಿಸಿ ಬಂದೆನು ಸೇವೆ ನೀಡೆಲೋ
ಸದಮಾಡದು
ಭಜನೆ ಮಾಡೋಣ ಬನ್ನಿರು ಪರಮೇಶ್ವರನ ಭಜನೆ ಮಾಡೋಣ ಬನ್ನಿರು ಭಜನೆ ಮಾಡೋಣ ಬನ್ನಿರು ಪರಮೇಶ್ವರನ ಭಜನೆ ಮಾಡೋಣ ಬನ್ನಿರು ಅಷ್ಟ ಕರ್ಮಗಳ ನೋಡೆ ಹಳಚರದಿ ಸುಟ್ಟು ನಿರ್ಮಲವ ಮಾಡಿ ನೋಡಿ ಹಳಚರದಿ ಸುಟ್ಟು ನಿರ್ಮಲವ ಮಾಡಿ ಅಣ್ಣ ಭಜನೆ ಮಾಡೋಣ ಬನ್ನಿರು ಪರಮೇಶ್ವರನ ಭಜನೆ ಮಾಡೋಣ ಬನ್ನಿರು 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 ಭಜನೆ ಮಾಡೋಣ ಬನ್ನಿರು ಪರಮೇಶ್ವರನ ಭಜನೆ ಮಾಡೋಣ ಬನ್ನಿರು
ಕಣ್ಬಿಡೋದು ಪುಣೇರ್ಗ ಕಣ್ಬಿಡೋದು ಪುಣೇರ್ಗ
ಅಲ್ಲಿ ಹೊರಗೆ ನಿಂತ್ಕೊಂಡು ಫೋಟೋ ತೆಗೋಣ ವಿಡಿಯೋ ಇಲ್ಲ ಸರಿ ಬರ್ತಿಲ್ಲ ಬನ್ನಿ ಬಲ್ಲಿ ಹಿಡಿದಾರೆ ಬರ್ತಿದ್ಯಾ ರೀ ಇಲ್ಲಿ ನಿಂತು ತೆಗೆದು ಎಣ್ಣೆ ಆಯ್ತಲ್ಲ ಇಲ್ಲೊಂದು ಫೋಟೋ Loren
ಅಣ್ಣ ಚೂರು ಸೈಡ್ ಚೂರು ಅಣ್ಣ ಸೈಡ್ ಅಂಚು ಬಲ್ಲ ಅಂಚು ಡಿಲ್ಲೆ ದಿಲ್ಲೆ ಅನ್ಯಾರ ಈಗ ನೀರು ಅಲ್ಲೇ ಉಂಟು ಒಂದು ಶಾಲೆ ಮೇಲೆ ಆ ಸೈಡ್ ಸುತ್ತುವಲೆ ಇಂಡಿಯಾ ಕೂಡ ಸಿಸ್ಟಮ್ ಮಾಡಿ ಅಲ್ಲ शादी कर ले शादी कौन बड़ा वही कौन करे कि कैंडल वाला वही कि कैंडल ಊರಿನ ಪರವೂರಿನ ಭಕ್ತಾಭಿಮಾನಿ ಬಂಧುಗಳು ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡು ಹೊರೆಕಾಣಿಕೆಯ ಪುಣ್ಯ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದಾರೆ. ಮಹಾವಿಷ್ಣುದೇವರ ಆರೋಗ್ಯ ಮಾತನಾಡಿ ಮುಲ್ದಾಲ್ ಉಂಡೈತೆ ಮುಲ್ದಾಲ್ ಉಂಡೈತೆ ಪೂರ ನಾಲಿದೆ ಮೂಲೆ ನಾಲಿದ್ದಾರೆ ಅಲ್ಲಿ ಉಲಾವಿನಿ ಅರಿಶಿನ ಮೂಲೆ
ಉಗ್ರಾಣದ ಉದ್ಘಾಟನೆ ಶ್ರೀಮತಿ ಶಾಂತಾಚಾರ್ಯ ನೆರವೇರಿಸಿಕೊಡ್ತೇವೆ. ನಮ್ಮ ಮನಸ್ಸಿನ ಇದ್ದು ನಾವು ನಮ್ಮ ಕಾರ್ಯಾಲಯದಲ್ಲಿ ಮಾತ್ರ ಸಮಿತಿಯ ಅಕ್ಕ ಫಿಂಗರ್ ಅಲ್ಲಿ ಕಾರ್ಯಾಲಯದ ಫಿಂಗರ್ ಪ್ರತಿಯೊಂದು ಈ ಕಾರ್ಯಾಲಯದ ಉದ್ಘಾಟನೆ ಗುಜರಾವಲೇಶ್ವರ ದೇವಸ್ಥಾನ ಗುಜರಾತ್ ವ್ಯಕ್ತಿಯ ವೈಭವ ಆಡಳಿತ ಮುಖ್ಯಸ್ಥರಾದ ಮಂಜುನಾಥ ಗೌಡ ಕೈಗೆ ಆರು ಉದ್ಘಾಟನೆ ಮಾಡ್ತಿದ್ದಾರೆ. ಅದೆಂತಲ್ಲ ದೇವಸ್ಥಾನದ ಆಡಳಿತದಲ್ಲಿ ಅಲ್ಲಿರುವಂತಹ ಮಂಜುನಾಥಗೌಡ ಅವರನ್ನು ಪ್ರೀತಿಯಿಂದ ಈ ಒಂದು ವೇದಿಕೆಗೆ ಬಂದಿರುವಂತಹ ಎಲ್ಲರಿಗೂ ಎಲ್ಲ ಸಮಿತಿಯ ಅಧ್ಯಕ್ಷರು, ಸಂಚಾಲಕರು, ಸದಸ್ಯರು ಬಂದಿರುವಂತಹ ಪದವಿ ಭಕ್ತರನ್ನು ಕೂಡ ಸ್ವಾಗತಿಸಿಕೊಂಡು ಆಡಳಿತ ಮುಖ್ಯಸ್ಥರಾದ ಮಾಧವ ಪರನಾಯ ಇವರನ್ನು ವಿಶೇಷವಾಗಿ ಸ್ವಾಗತಿಸುತ್ತಾ ಉದ್ಘಾಟನೆಯನ್ನು ನಡೆಸಿಕೊಡಬೇಕು ಎಂದು ಮಂಜುನಾಥ ಕೈಗೊಳ್ಳಿ ಅವರಲ್ಲಿ ಕೇಳಿಕೊಳ್ತಾರೆ.
ಅಂದರೆ ಕೊನೆ ಕಾಣಿಕೆದ ಗಾಡಿಯನ್ನು ಅಲ್ಲಿ ಪಾನೀಯ ಆಯೋಜಿಸಿದ್ದೀವಿ ಅದು ಚಹಾ ತಿಂದು ಮಾಡ್ತಾರೆ ಅನ್ನ ಕಟ್ಟಲು ಹೋಗ್ಕೊಳ್ಳಿ ಅಲ್ಪ ಚಹನ ಅಚ್ಚ ಪಚ್ಚದು ಅನ್ನೋದು ಆಹ್ವಾನ ಅದು ಅಲ್ಪ ಅವಕಾಶ ಉಂಟು
ರಕ್ಷಿಸಿದಲ್ಲ ಚಹಾ ತಿಂಡಿ ಸೇವನೆ ಮಾಡ್ತೀವಿ ಅನ್ನಛತ್ರ ಗುಡ್ಕೊಳ್ಳಿ. ಅದೇ ಸಭಾ ಕಾರ್ಯಕ್ರಮ ನೆರವೇರಿಸಲ್ಪಟ್ಟು ಧಾರ್ಮಿಕ ಉಪನ್ಯಾಸಕರು ಬ್ರಹ್ಮಶ್ರೀ ಕಾರ್ತಿಕ್ ತಂತ್ರಿ ಜೊತೆಗಿದ್ದಾರೆ. ಅಂದರೆ ಕೆಲವಾರು ಗಣ್ಯರು ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ರಾತ್ರಿ ಗಂಟೆ 1 ಗಂಟೆಗೆ ಸರಿಯಾಗಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಕಲಾರತ್ನ ವಿಶ್ವರಾಷ್ಟ್ರೀಯ ನಿರ್ದೇಶನದ ನಗಬೇಕು ಆಗಾಗ ಬದುಕಿನೊಳಗೆ ಅಂತಿನ ಸಂಯುಕ್ತ ಹಾಸ್ಯ ಲಹರಿ ಕಾರ್ಯಕ್ರಮ ಬರೆದೋಗಿರಿ ನೆರವೇರಿಸಿದೆ. ಕಾರ್ಯಕ್ರಮದ ಪ್ರಾಯೋಜಕರಾದ ನೆಲ್ಲಿಯಾಡಿ ಬೇರೆ ಪ್ರಾಯೋಜಕರಾದ ಸೋಮಂತರು ಅಂದರೆ ಅಲ್ಪ ಒರೆ ಕಾಣಿಕೆಯ ಪರದಿನ ಭಕ್ತಬಂಧುಗಳ ಗಮನವು ಅನ್ನದ ಹೋದು ಚಹಾ ತಿಂಡಿ ಸೇವನೆ ಮಾಡ್ತೀವಿ, ಸ್ವೀಕಾರ ಮಾಡ್ತೀವಿ. ಸ್ವಲ್ಪ ಅನ್ನದ ಆವರಣ ಕೂಡ ಹೋಗಿ ರಕ್ಷೆ ಮಾಡಿಕೊಡ್ತೀವಿ. ಅವಕಾಶ ಒಂದು ಸಾಮರ್ಥ್ಯವಾದ ಸ್ವೀಕಾರ ಮಾಡಿ ಚೂರು ಬಿರವಲ್ಲಿ ಚೂರು ಬನ್ನಿ ಬೆಲೆ ಚೂರು ಬರ ನಾನು ಬರ ಬೆಲ್ಲಣ ಅನ್ನಛತ್ರರು ಚಹಾ ತಿಂಡಿ ವಿತರಣೆಯ ಒಂದೊಂದು ಅನ್ನಛತ್ರದಲ್ಲಿ ಉಪಹಾರ ವ್ಯವಸ್ಥೆ ನಡೆಯುತ್ತಾ ಇದೆ. ಉಪಹಾರ ಸ್ವೀಕರಿಸಿದವರು ಹೋಗಿ ಸ್ವೀಕರಿಸಬೇಕು. ಅನ್ನಛತ್ರದಲ್ಲಿ ಉಪಹಾರದ ವ್ಯವಸ್ಥೆ ನಡೆಯುತ್ತಾ ಇದೆ. ಕ್ಷೇತ್ರಕ್ಕೆ ಊರಿನ ಅದೇ ರೀತಿ ಹೊರ ಊರಿನಿಂದ ಬಂದಂತ ಎಲ್ಲ ಭಕ್ತಾಭಿಮಾನಿ ಬಂಧುಗಳನ್ನ ಕ್ಷೇತ್ರದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅನ್ನಛತ್ರದಲ್ಲಿ ಉಪಹಾರದ ವ್ಯವಸ್ಥೆ ಆಗ್ತಾ ಇದೆ. ಭಕ್ತಾದಿಗಳ ಗಮನಕ್ಕೆ ಯಾವುದೇ ಭಕ್ತಾದಿಗಳಿಗೆ ಅಕ್ಕಿಯ ಒಂದು ಹೊರೆಕಾಣಿಕೆ ಅರ್ಪಿಸಲು ಬಾಕಿ ಇದ್ದರೆ ಹೊರೆಕಾಣಿಕೆ ಕೌಂಟರ್ ದೊರೆಯುತ್ತದೆ. ಯಾರು ಬಾಕಿ ಇದ್ದದರಿಂದ ತಗೊಂಡು ಹೊರೆಕಾಣಿಕೆಯನ್ನು ಹೊರಡಿಸಬಹುದು ಅಂತ ಕೊಡ್ತಾ ಇದ್ದೀವಿ. ಅದೇ ರೀತಿ ಬೆಳಕಿನ ಪಲಹಾರ ಅನ್ನಛತ್ರದಲ್ಲಿ ನಡೀತಾ ಇದೆ. ದಯವಿಟ್ಟು ಹೊರೆಕಾಣಿಕೆ ತಂದಂತ ಎಲ್ಲ ಭಕ್ತಾದಿಗಳು ಸಹ ಹೊರೆಕಾಣಿಕೆಯನ್ನು ಅರ್ಪಿಸಿ ಅಲ್ಲಿಂದ ಹೊರಡುವಾಗ ಅನ್ನಛತ್ರದಲ್ಲಿ ಪಲಹಾರವನ್ನು ಸ್ವೀಕಾರ ಮಾಡಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಹೊರೆಕಾಣಿಕೆ ಅರ್ಪಿಸಿದಂತ ಎಲ್ಲ ಭಕ್ತಾದಿಗಳು ತಮ್ಮ ಯಾವುದೇ ಒಂದು ಕಾರ್ಯಕ್ರಮದ ಒಬ್ಬರ ಹತ್ರ ತಮ್ಮ ಎಷ್ಟು ಮಂದಿ ಇದ್ದಾರೆ ಅಂತ ತಿಳಿಸಿದರೆ ಅವರಿಗೆ ಪತ್ರವನ್ನ ಅಂದ್ರೆ ಯಾವುದೇ ಹೊರೆಕಾಣಿಕೆ ಸ್ವೀಕಾರ ಮಾಡಬೇಕು ಒಂದು
ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ. ಆ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಳಿಕ್ಕೆ ಆಯಾ ಬ್ಯಾಂಕ್ನಲ್ಲಿ ಬಂದಂತ ಯಾವುದೇ ಒಂದು ಊರಿನಲ್ಲಿ ಬಂದಂತ ಒಬ್ಬೊಬ್ಬರು ಎಷ್ಟು ಜನ ಬಂದಿದ್ದಾರೆ ಲೆಕ್ಕ ಕೊಟ್ಟಲ್ಲಿ ಅವರು ಅವರಿಗೆ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ. ಸರ್ಕಾರಕ್ಕೆ ಗೌಡರಲ್ಲಿ ಅದನ್ನು ಸ್ವೀಕರಿಸಬೇಕು ಅಂತ ನಾವು ನಿಮಗೆ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಇವತ್ತಿನಿಂದ ನಿರಂತರ 6 ದಿನಗಳ ತನಕ ಮಾಧ್ಯಮದವರ ನೇರ ವೃತ್ತದ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಯಾರಾದರೂ ತುಂಬ ಅಡ್ವರ್ಟೈಸ್ ಅನ್ನು ಕೊಡುವವರಿದ್ದರೆ ಹೊರೆಕಾಣಿಕೆ ಕೌಂಟರ್ ಅಥವಾ ಸುದ್ದಿ ಮಾಧ್ಯಮದ ಅಧೀಶರನ್ನು ಸಂಪರ್ಕಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹೊರೆಕಾಣಿಕೆ ಸಂಚಾಲಕರ ಕೊಟ್ಟಂತಹ ಎಲ್ಲ ಅಕ್ಕಿಯ ಯಾರು ಅದರ ಹೆಸರು ಬಳಸಿಲ್ಲ ಅವರನ್ನ ತಗೊಂಡು ಹೋಗಬೇಕು. ದಯವಿಟ್ಟು ಇಲ್ಲಿ ಹೊರೆಕಾಣಿಕೆ ತಗೊಂಡು ಮಧ್ಯಾಹ್ನ ನಡೆದಿಲ್ಲ. ಅದಕ್ಕೋಸ್ಕರ ಅವರು ಯಾರೆಲ್ಲ ಚೀಟಿ ಬಳಸಿದಾರ ಅದನ್ನೆಲ್ಲ ನೀವು ದಯವಿಟ್ಟು ತಗೊಂಡು ಹೋಗ್ಬೇಕಂತ ವಿನಂತಿ ಮಾಡ್ಕೊಳ್ತಾರೆ. ನಾವು
ಗುಜ್ಜೆ ಓ ಅದೇ ಸರ್ ಕೌಂಟರ್ ತಗೊಳ್ಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ಸರ್ ಕೌಂಟರ್ ತಗೊಳ್ಬೇಕು ಅಂತ ರಾಜಶೇಖರ್ ವಿನಂತಿ ಮಾಡ್ಕೊಳ್ತಾರೆ. ದೇವಸ್ಥಾನದ ಈ 6 ದಿನಗಳ ಕಾರ್ಯಕ್ರಮ ಸುದ್ದಿ ಮಾಧ್ಯಮದ ಮೂಲಕ ನೇರ ಬಿತ್ತರವಾಗಲಿದೆ. ಇದರಲ್ಲಿ ಯಾರಾದರೂ ಜಾಹೀರಾತುಗಳನ್ನು ಕೊಡಬೇಕಿದ್ರೆ ಹೊರೆಕಾಣಿಕೆ ಅರ್ಪಿಸಿಯಾದ ಭಕ್ತರಲ್ಲಿ ವಿನಂತಿ. ಎಲ್ಲ ಹೊರೆಕಾಣಿಕೆ ಅರ್ಪಿಸಿಯಾದ ಭಕ್ತರು ತಮ್ಮ ಸರ್ಟಿಫಿಕೇಟನ್ನು ಹೊರೆಕಾಣಿಕೆ ಕೌಂಟರ್ನಲ್ಲಿ ಪಡೆದುಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಬೆಳಗಿನ ಫಲಾಹಾರದ ವ್ಯವಸ್ಥೆ ಅನ್ನಛತ್ರದಲ್ಲಿ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಅಲ್ಲಿ ಹೋಗಿ ಫಲಾಹಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಮಯ ಮೀರ್ತಾ ಇದೆ, ಫಲಾಹಾರದ ವ್ಯವಸ್ಥೆ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಅನ್ನಛತ್ರದ ಹತ್ರ ಹೋಗಿ ಫಲಾಹಾರ ಸ್ವೀಕಾರ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಹೊರಜಾನಕ್ಕೆ ಇದ್ದಂಥ ಗಾಡಿಗಳು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದಂಥ ಗಾಡಿಗಳಲ್ಲಿ ಯಾರಾದರೂ ಬಾಕಿ ಇದ್ರೆ ಹೊರಜಾಣಿಕೆಯನ್ನ ತಗೊಂಡು ಉಗ್ರಾಣದ ಹತ್ರ ಬರಬೇಕು. ಉಗ್ರಾಣದ ಹತ್ರ ಯಾವುದೇ ಗಾಡಿಗಳಿರೋದಿಲ್ಲ. ತಾವುಗಳು ದಯವಿಟ್ಟು ಅಲ್ಲಿ ನಿಲ್ಲಿಸತಕ್ಕಂಥ ಗಾಡಿಗಳನ್ನ ತಗೊಂಡು ಬಂದು ಇಲ್ಲಿ ಉಗ್ರಾಣಕ್ಕೆ ತಲುಪಿಸಬೇಕು ಅಂತ ವಿನಂತಿ ಮಾಡಿಕೊಡ್ತಾ ಇದ್ದೀವಿ. ವಿನಂತಿ ಮಾಡಿಕೊಡ್ತಾ ಇದ್ದೀವಿ. ಆತ್ಮೀಯ ಭಕ್ತ ಬಂಧುಗಳ ಗಮನವು ಅನ್ನಛತ್ರದಲ್ಪ ಫಲಹಾರದ ವ್ಯವಸ್ಥೆಗಳು ಮಾತೆಲ್ಲ ಸ್ವೀಕಾರ ಮಾಡಿಕೊಂಡು ಅಂಜನೆ ಕ್ಷೇತ್ರದ ಶುಚಿತ್ವದ ಬಗ್ಗೆ ಗಮನ ಕೊಡುವುದು. ಅವರು ನಮ್ಮ ತೀರ್ಪುನಲ್ಪ ಎಲ್ಲ ಪಿರಿಕೆಯ ವತಿಯ ಬಂದು ಅಂಜನೆ ನಮ್ಮ ಉಪಯೋಗ ಮಾಡ್ತಿನ ದಿನ ತಪ್ಪೇನು ನಮ್ಮನ್ನು ಚೇಂಜ್ ಮಾಡ್ತದ್ದು ಹೆಚ್ಚುವರಿಯಾಗಿ ಅವಕಾಶ ಕಲಾ ಸೇವೆಯನ್ನು ಮಾಡುತ್ತೇವೆ ಅವಕಾಶ ಮಾಡಿಕೊಳ್ಳುವುದು.
ಕ್ಲೀನ್ ಮಾಡ್ತದೆ ಇವರು ಶುಚಿತ್ವದ ಬಗ್ಗೆ ಮಸ್ತ್ ಗಮನ ನೀಡಬಹುದು ಅಂದರೆ ಹೊರೆ ಕಾಣಿಕೆ ಕೊಣತನದ ಭಕ್ತ ಬಂದರು ಸಾಲಹರ ಸ್ವೀಕಾರ ಮಾಡ್ಕೊಡು. ಮಧ್ಯಾಹ್ನ 12 ಗಂಟೆಗೆ ಸರಿಯಾದ ಮಹಾಪೂಜೆ, ಪ್ರಸಾದ ವಿತರಣೆ, ಮಹಾ ಅನ್ನ ಸಂತರ್ಪಣೆ ನೆರವೇರಿರುವುದು. ಹಾಗೆಯೇ 4 ಗಂಟೆಗೆ ಭಜನಾ ಕಾರ್ಯಕ್ರಮ, ಷಣ್ಮುಖ ಭಜನಾ ಮಂಡಳಿ ಕೇರಳ. 5 ಗಂಟೆಗೆ ಶ್ರೀರಾಮ ಭಜನಾ ಮಂಡಳಿ ಅಲಂಕಾರ. ಪ್ರಸಾದ್ മഞ്ഞ കാടിയിട്ടുണ്ട്. ಅದೇ ರೀತಿ ಇವತ್ತಿನ ಅನ್ನದಾನಕ್ಕೆ ಸೇವಾಕರ್ತರು ಶ್ರೀಮತಿ ಚೇತಮ್ಮಶೆಟ್ಟಿ ಮತ್ತು ಮಕ್ಕಳು ಪ್ರೀತಿಸಲಿ, ಶ್ರೀಮತಿ ಮತ್ತು ಶ್ರೀ ಮೋನಪ್ಪ ಕಾಂತಮಾಡಿ, ಶ್ರೀಮತಿ ಮತ್ತು ಶ್ರೀ ಮೋಹನ ಶ್ರೀರಾಮ ನಿವಾಸ ಎದುರು ವಿಶ್ವನಾಥ್, ಶ್ರೀಮತಿ ಶ್ರೀನಿವಾಸ ಶ್ರೀಮತಿ ರಾಜೀವ್ ನಾಗೇಶ ಮುನ್ನೂರಕ್ಕೆ, ಶ್ರೀಮತಿ ಶ್ರೀ ರಮೇಶ್ ಶ್ರೀರಾಮಯ್ಯ ಅಡೂರು ವಾರಾಚಾರ, ಶ್ರೀಮತಿ ಮತ್ತು ಶ್ರೀ ನೇಮಣ್ಣ ಪೂಜಾರಿ ಕಾಲೇರಿ, ದಿವಂಗತ ಶಂಕರ್ಮ ಬೆಂಬಲೇಶ್ವರ ಮಕ್ಕಳು ಶ್ರೀಮತಿ ಕನ್ನಡಾರಿ ಜಯಲಕ್ಷ್ಮಿ ರಾಮಕೃಷ್ಣ ಸಮುದಾಯ ಉಡುಪಿ, ಶ್ರೀಮತಿ ಮತ್ತು ಶ್ರೀ ಬಾಬಿ ಶಿವಪ್ಪಗೌಡ ಮತ್ತು ಮಕ್ಕಳು ಕೋಲ್ಪೆ, ಶ್ರೀಮತಿ ಮತ್ತು ಶ್ರೀ ಶಶಿಧರ ಮುಂಬೈ ಕೊಣಾಲುಗುತ್ತು, ತಿರ್ಲೆ ಕುಟುಂಬಸ್ಥರು ತಿರ್ಲೆ ಕೊಣಾಲು, ಶ್ರೀಮತಿ ಶಾಲಿನಿ ಅರುಣ್ ಸಮುದಾಯ ಬೆಂಗಳೂರು. ಚಿಕ್ಕಿ ಒಳ್ಳೆ ಚಿಕ್ಕಿ ಒಳ್ಳೆರಾ
ಶ್ರೀಮತಿ ಮತ್ತು ಶ್ರೀ ರವಿಕುಮಾರ್ ಗೌಡ ಮತ್ತು ಸುಬ್ರಹ್ಮಣ್ಯ, ಶ್ರೀಮತಿ ಲೀಲಾವತಿ ಶೆಟ್ಟಿ ಮತ್ತು ಮಕ್ಕಳು ಪಾತ್ರ ಮಾಡಿ, ಶ್ರೀಮತಿ ಮತ್ತು ಶ್ರೀ ಯಶೋಧರ ತರ್ಕೆರ ಕಾವೇರಿ, ಶ್ರೀಮತಿ ಹೇಮಾವತಿ ವೆಂಕಟೇಶ್ ಬೆಂಗಳೂರು, ಶ್ರೀಮತಿ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಸಿ ಐವರ್ನಾಡು, ಶ್ರೀಮತಿ ಮತ್ತು ಶ್ರೀ ವಿಕಾರವೈ ಕೊಡಾಲಗುತ್ತು, ಶ್ರೀಮತಿ ಮತ್ತು ಶ್ರೀ ಕೆ ವೇಣುಗೋಪಾಲ ಮೂಲಾಗೆ, ಶ್ರೀಮತಿ ನಿರ್ಮಲಾ ಮತ್ತು ಮಕ್ಕಳು ಕಚೇರಿ, ಶ್ರೀಮತಿ ಮತ್ತು ಶ್ರೀ ತುಕಾರಾಮಗೌಡ ವಿಷ್ಣುಪುರಕ ಗೋಳಿಕೊಟ್ಟು, ಶ್ರೀಮತಿ ಮತ್ತು ಶ್ರೀ ರವೀಂದ್ರ ಮತ್ತು ಸಹೋದರ ಶಿವಪ್ರಸಾದ್ ಪಾತ್ರ, ವನಸುಮ ಪ್ರಿಂಟರ್ಸ್ ನೆಲ್ಲಿಯಾಗಿ, ಶ್ರೀಮತಿ ಮತ್ತು ಶ್ರೀ ಪ್ರವೀಣ್ ಭಂಡಾರಿಪುರ, ಶ್ರೀ ನಾರಾಯಣ ಮಕ್ಕಳು ಇನ್ನಿತ ಅನ್ನದಾನದ ಸೇವಾಕರ್ತೆ ಮಕ್ಕಳು ದೇವಸ್ಥಾನದ ಎದುರು ಮೇಟು ರಾಮಕೃಷ್ಣ ಭಟ್ ಆಂಧ್ರ ಪಕ್ಕ ಮೋನಕೋಟುಗಾರಿ ಮಕ್ಕಳೇ ಮಿಗಿಲಿನ ಸಂಪರ್ಕಿಸವರು ಇನ್ನಿತ ಅನ್ನದಾನದ ಸೇವಾಕರ್ತರು ಮೋನಕೋಟುಗಾರಿದ ಪಡೆ ಅಂತೇಳಿ ಶ್ರೀ ರಾಮಕೃಷ್ಣ ಭಟ್ ಆಂಧ್ರ ಮಕ್ಕಳನ್ನು ಸಂಪರ್ಕ ಮಾಡಿಕೊಳ್ಳು. ಸುಮಾರು ಸೇವಾಕರ್ತರ ಪುನರ್ಬಂಡೆ ಕ್ಷೇತ್ರ ಬಂಧನಗಳು ದೇವಸ್ಥಾನದ ಎದುರು ಮಕ್ಕಳಿಗೆ ಬೊಕ್ಕ ಚೇರ್ ಬಿದ್ದಿದೆ, ಆಸನದ ವ್ಯವಸ್ಥೆಗಳು ಬೊಕ್ಕ ಪಲ್ಲ ಪೂಜೆ ನಡೆಸಿರಲು, ಅನ್ನದಾನ ಇಂಬು ಪಲ್ಲ ಪೂಜೆ ನಡೆಸಿರಲು, ಈ ಪಲ್ಲ ಪೂಜೆ ಅక్కడ ಭಾಗವಹಿಸಿರಲು ಅಕಲೆ ರಾಮಕೃಷ್ಣ ಭಟ್ ಆಂಜರ ಅಂಜಲಿ ಮೋನಪ್ಪ ಪೂಜಾರಿ ನೆಪ್ಪಲೆ ಮಕ್ಕಳು ಸಂಪರ್ಕ ಮಾಡಬಹುದು. ಇನ್ನಿತ ಅನ್ನದಾನ ಸೇವಾ ಕರ್ತರು ಪದನಾರರ ಗಂಟೆಗೆ ಸರಿಯಾದ ಮಹಾಪೂಜೆ ನೆರವೇರಲು ನನ್ನ ಬೆಳಕಿ ಪ್ರಸಾದ ವಿತರಣೆ ಐವತ್ತ ಪಲ್ಲ ಪೂಜೆ ನಡೆಸಲು ಅನ್ನ ಸಂತರ್ಪಣೆ ನೆರವೇರಲು ಇನ್ನಿತ ಅನ್ನದಾನದ ಸೇವಾ ಕರ್ತವ್ಯರಾಗಲಿ ಆ ಕುರಿತು ಪಲ್ಲ ಪೂಜೆಯಲ್ಲಿ ಭಾಗವಹಿಸುವವರು. ಹಲೋ ಹಾಂಡು ಯಾನು ಐಲೆಟ್ಸ್ ಎತ್ತಿನಾರ दादा सर या ಐಲೆಟ್ಸ್ ಎತ್ತೊಂಡಿಪ್ಪ
ಮೂಡಿತ್ತು ಚೆನ್ನಾಗಿ ಮಸ್ತ್ ಪಾತ್ರೆ ಮೂಡು ಬತ್ತೆ ಕಾಯಿ ಚೆನ್ನಾಗಿ ಅನ್ಕೊಂಡು ನನಗೆ ಒಂದು 10 ಸಲ ಮಾತಾಡಿದೆ ನಿಮ್ಮ ಮಾತಾಡಲಿಲ್ಲ ನಾನು ಅರ್ಧ ಮಾಡ್ಕೊಂತ ಇದ್ದೆ ತೊಂದರೆ ಇಲ್ಲ ಅದು ಏನಿಲ್ಲ ಇಲ್ಲೇ ಇರ್ತದೆ ಹಾಗೆಲ್ಲ ಏನು
ಅನ್ನದಾನದ ಸಹೋದರರು ತನ್ನ ಕರ್ಕೊಂಡೋಗ್ತಾರೆ. ದಯವಿಟ್ಟು ಎಲ್ಲ ಅನ್ನದಾನಿಗಳು ಇಲ್ಲಿ ಬಂದು ಸೇರಬೇಕು. ದಯವಿಟ್ಟು ಎಲ್ಲ ಅನ್ನದಾನ ಸೇವೆ ನೀಡುವರು ಇವತ್ತು ವೇದಿಕೆ ದೇವಸ್ಥಾನದ ಮುಂಭಾಗಿರುವರು. ನಾನು ಅವರ ಹೆಸರನ್ನು ಓದ್ತಾ ಇದ್ದೇನೆ. ಸೇಸಮ್ಮ ಶೆಟ್ಟಿ ಮತ್ತು ಮಕ್ಕಳು, ಸೇಸಮ್ಮ ಶೆಟ್ಟಿ ಮತ್ತು ಮಕ್ಕಳು, ಪುಳಿತ್ತಡಿ ಕೊಣಾಲು. ಶ್ರೀಮತಿ ಮತ್ತು ಶ್ರೀ ಮೌನಪ್ಪ ಶೆಟ್ಟಿ ಪಾತ್ರಮಾಡಿ, ಶ್ರೀಮತಿ ಮತ್ತು ಶ್ರೀ ವೈ ದೊಂಬಯ್ಯ ಗೌಡ ಹಾಗೂ ಮಕ್ಕಳು, ಶ್ರೀರಾಮ ನಿವಾಸ ಎಣ್ಣೆತೋಡಿ ಕೊಣಾಲು. ಶ್ರೀಮತಿ ಮತ್ತು ಶ್ರೀ ಶ್ರೀನಿವಾಸ ಪೂಜಾರಿ ಕಿರಿಯರ್ಕ, ಶ್ರೀಮತಿ ರಾಜೀವಿ ನಾಗೇಶ್ ಕುರ್ಲೆ ಮುಂಡೂರು ಪಡಿಕೆ, ಶ್ರೀಮತಿ ಮತ್ತು ಶ್ರೀ ರಮೇಶ್ ಪಿಜಿ ಶ್ರೀರಾಮ ನಿಲಯ ಅಡೀಲು ಆಲಂತಾಯ, ಶ್ರೀಮತಿ ಮತ್ತು ಶ್ರೀ ನೇಮಣ್ಣ ಪೂಜಾರಿ ಪಾಲೇರಿ, ದಿವಂಗತ ಸಂಕಮ್ಮ ಟೆಂಬಲೆ ಸ್ಮರಾಸ ಇವರ ಮಕ್ಕಳು ಟೆಂಬಲೆ, ಶ್ರೀಮತಿ ಕನರಾಣಿ ಜಯಲಕ್ಷ್ಮಿ ರಾಮಕೃಷ್ಣ ಚೌರಾಯ ಉಡುಪಿ, ಶ್ರೀಮತಿ ಮತ್ತು ಶ್ರೀ ಬಾಬಿ ಶಿವಪ್ಪ ಗೌಡ ಮತ್ತು ಮಕ್ಕಳು ಗೋಲ್ಪೆ, ಶ್ರೀಮತಿ ಮತ್ತು ಶ್ರೀ ಶ್ರೀಧರ ರೈ ಮುಂಬೈ ಕೊಣಾಲುಗುತ್ತು, ತಿರ್ಲೆ ಕುಟುಂಬಸ್ಥರು ತಿರ್ಲೆ ಕೊಣಾಲು, ಶ್ರೀಮತಿ ಶಾಲಿನಿ ಅರುಣ್ ಬೆಂಗಳೂರು, ಶ್ರೀಮತಿ ಮತ್ತು ಶ್ರೀ ರವಿಕುಮಾರ್ ಹುಳ್ಳ ಮತ್ತು ಮಕ್ಕಳು ಸುಬ್ರಹ್ಮಣ್ಯ, ಶ್ರೀಮತಿ ಲೀಲಾವತಿ ಶೆಟ್ಟಿ ಮತ್ತು ಮಕ್ಕಳು ಪಾತ್ರಮಾಡಿ, ಶ್ರೀಮತಿ ಮತ್ತು ಶ್ರೀ ಯಶೋಧರ ಕರ್ಕೇರ ಪಾಲೇರಿ, ಶ್ರೀಮತಿ ಹೇಮಾವತಿ ವೆಂಕಟೇಶ್ ಬೆಂಗಳೂರು, ಶ್ರೀಮತಿ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಸಿಎಚ್ ಐವರ್ನಾಡು, ಶ್ರೀಮತಿ ಮತ್ತು ಶ್ರೀ ವಿಠಲ್ ರೈ ಕೊಣಾಲ್ಗುತ್ತು, ಶ್ರೀಮತಿ ಮತ್ತು ಶ್ರೀ ಕೆ ವೇಣುಗೋಪಾಲ್ ನಾಯಕ್ ಉಳ್ಳಾರಿ, ಶ್ರೀಮತಿ ನಿರ್ಮಲಾ ಮತ್ತು ಮಕ್ಕಳು ಪಟೇರಿ, ಶ್ರೀಮತಿ ಮತ್ತು ಶ್ರೀ ತುಕಾರಾಮ ಗೌಡ ವಿಷ್ಣುಕೃಪಾ ಗೋಳಿಕೊಟ್ಟು, ಶ್ರೀಮತಿ ಮತ್ತು ಶ್ರೀ ರವೀಂದ್ರ ಕೆ ಮತ್ತು ಸಹೋದರರು ಶಿವಪ್ರಸಾದ್ ಕಾಂಚನ, ವನಸುಮ ಪ್ರಿಂಟರ್ಸ್ ನೆಲ್ಯಾಡಿ, ಶ್ರೀಮತಿ ಮತ್ತು ಶ್ರೀ ಪ್ರವೀಣ್ ಭಂಡಾರಿಪುರ, ಶ್ರೀ ನಾರಾಯಣ ಹೆರಳೆ ಆದಿತ್ಯ ಹೋಟೆಲ್ ಉಪ್ಪಿನಂಗಡಿ.
ಅನ್ನದಾನದ ಸೇವಾ ಸಂಸ್ಥೆಯನ್ನು ಅಡಿಗಟ್ಟೂರು ಕನ್ನಡ ಸೇವೆಯಲ್ಲಿ ಪಾಲ್ಗೊಳ್ಳುವರು. ಮೂಲಕ ಅನ್ನದಾನದ ಸೇವಾ ಸಂಸ್ಥೆಯ ಅನ್ನದಾತರು
ಕ್ಷೇತ್ರವು ಹೊರೆ ಕಾಣಿಕೆ ಕೊಡುತ್ತದೆ ಜನ ಊರುಗ ಪರವೂರುಗ ಭಕ್ತ ಬಂಧುಗಳ ಗಮನವು ಊರು ಕೌಂಟರ್ಗಳಂತ ಪ್ರಮಾಣ ಹೊರೆ ಕಾಣಿಕೆ ಕೊಡುತ್ತದೆ ಹಸಿರುವಾಣಿ ಹೊರೆ ಕಾಣಿಕೆಯ ಸಂಚಾಲಕರಾದ ನೋಡೇಗೌಡ ಮೇಲೆ ತಿರುಪತಿ ಅನ್ನ ಸ್ವಲ್ಪ ಸಣ್ಣ ಸೇವೆ ಹಸಿರುವಾಣಿ ಪ್ರಮಾಣ ಕಾರ್ಯಾಲಯ ಬಾರ್ಮಂತನಲ್ಲಿ ಕಾರ್ಯಾಲಯದಲ್ಲಿ ಸೇವಾಕರ್ಮಿಗಳಿಗೆ ಹಸಿರುವಾಣಿ ಪ್ರಮಾಣ ಸಂಚಾಲಕರೊಂದಿಗೆ ಅವಲೋಕನ ಪೂರ್ಣಗಂಡದ ವ್ಯವಸ್ಥೆಯನ್ನು ಕಟ್ಟಿರುತ್ತಾಗ ಪರವೂರಿನ ರಾತ್ರಿ ತಗಲ ಭೇಟಿಯಂತೆ ಫಸ್ಟ್ ಕೈಗೊಳಿಸಲು ತಗಲು ತಬ್ಬರಾಗಿ ಪರಿಶ್ರಮ ಮಾಡ್ತಾರೆ ಅವೇಟು ಜವನೂರು ನಮ್ಮ ಅದನ್ನ ಆ ನಗರದ ಪರಿಶ್ರಮದ ಫಲನು ಮತ್ತು ಪೂರ್ಣಗಳು ವ್ಯವಸ್ಥೆಗೆ ಕಾರಣ ಮಾಡುವುದಕ್ಕೂ ಬಂದಾಗ ಅರ್ಥ ಗುಣಗೊಂಡ ಕಾರ್ಯಕ್ರಮದ ಉದ್ಯೋಗಗಳಿನ ನಮ್ಮ ದುಃಖದ ಪರಂಪರೆಯ ಆ ಶಕ್ತಿಯ ಆ ಮಡಳ ಪಾಡು ಆ ಯೋಗದ ಗುರುಪಾಡು ಸೋದರದ ಮಾಡುವ ಪರಿಪೂರ್ಣದ ಅಲಂಕಾರದ ನಮ್ಮ ಮತ್ತು ಭಕ್ತರಂಗಿನ ಊರಿನ ಪರವೂರಿನ ಭಕ್ತ ಬಂಧುಗಳ ನನ್ನ ಮನಸ್ಸನ್ನು ಸಾಕ್ಷಾತ್ Thank you.
ಅಡೇಲಿ ಕಡಪುಲ್ಲ ಅವರೇ ಹಾಂ ಅಲ್ಕಾಂಟದೆ ಮಾಡ್ತೀನಿ ಅದೇ ಅನ್ನದಾನ ಪರಂದಾನ ಐಕ್ಲ ಕ್ಷೇತ್ರಗಳು ಅನ್ನದಾನ ಮನಸ್ಸಿನಾದ ದೇವರ ಅನುಗ್ರಹ ಮುಖಾಂತರ ಜಾಸ್ತಿ ಹಿರಿಯರ ಪಾತ್ರ ಇದಕ್ಕ 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಬುಧವಾರದಲ್ಲಿ ಇದಕ್ಕ ಅನ್ನದಾನದ ಶ್ರೀಮತಿ ಶಾಸಕಪಟ್ಟಿ ಮಕ್ಕಳು ಉಳಿತಡಿ ಕೋಣಾರು ಶ್ರೀಮತಿ ಮತ್ತು ಶ್ರೀ ಮರಪಶೆಟ್ಟಿ ಪಾತ್ರ ಮಾಡಿ ಶ್ರೀಮತಿ ಮತ್ತು ಶ್ರೀ ಗಂಗೇಗೌಡ ಮತ್ತು ಶ್ರೀರಾಮನಿವಾಸ ಹೆಣ್ಣಕೋಡಿ ಶ್ರೀಮತಿ ಮತ್ತು ಶ್ರೀನಿವಾಸ ಪೂಜಾರಿ ಕಿನ್ನಡ್ಕ ಶ್ರೀಮತಿ ರಾಜೀವ್ ನಾಗೇಂದ್ರ ಬಳಿಕೆ ರಮೇಶ್ ಮತ್ತು ಶ್ರೀರಾಮನಿಲಯ ಅನಿರು ಆಲಂತಾಯ ಶ್ರೀಮತಿ ಮತ್ತು ಶ್ರೀ ನೇಮಣ್ಣ ಪೂಜಾರಿ ಪಾಲಿಸಿ ಶ್ರೀಮಂತ ದಂಡಕಮ್ಮ ನಿಮ್ಮಲೆ ಸ್ಮರಣಾರ್ಥರ ಮಕ್ಕಳಿದ್ದಾರೆ ಶ್ರೀಮತಿ ಮನರಾಣಿ ಜಯಲಕ್ಷ್ಮಿ ರಾಮಕೃಷ್ಣರಾಯ ಉಡುಪಿ ಶ್ರೀಮತಿ ಮತ್ತು ಶ್ರೀ ಬಾಲಕೃಷ್ಣ ಮಕ್ಕಳ ಸಂಸ್ಥೆ ಶ್ರೀಮತಿ ಮತ್ತು ಶ್ರೀಧರ ಕೊಡಾರಬೇಕು ಶ್ರೀಮತಿ ಶಾಲಿನಿ ಅರುಣರಾಯ ಬೆಂಗಳೂರು ಶ್ರೀಮತಿ ಮತ್ತು ಶ್ರೀ ರವಿಕುಮಾರ್ ಹೊಳ್ಳ ಮತ್ತು ಮಕ್ಕಳ ಸುಬ್ರಹ್ಮಣ್ಯ ಶ್ರೀಮತಿ ಲೀಲಾವತಿ ಮತ್ತು ಮಕ್ಕಳ ಪಾತ್ರ ಮಾಡಿ ಶ್ರೀಮತಿ ಮತ್ತು ಶ್ರೀ ಯಶೋಧರ ಕರ್ಕೇರ ಪಾಲೇರಿ ಶ್ರೀಮತಿ ಹೇಮಾವತಿ ಉಪನಿ ಬೆಂಗಳೂರು ಶ್ರೀಮತಿ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ಸಿ ದೇವರನಾಡು ಶ್ರೀಮತಿ ಮತ್ತು ಶ್ರೀ ವಿಠಲ್ ರೈ ಕುಮಾರಮುತ್ತು ಶ್ರೀಮತಿ ಮತ್ತು ಶ್ರೀ ಶ್ರೀಮತಿ ಮತ್ತು ಶ್ರೀ ತುಕಾರಾಮ್ ಗೌಡ ಸುಕೃಪಾ ಶ್ರೀಮತಿ ಮತ್ತು ಶ್ರೀ ರವೀಂದ್ರಗೆ ಮತ್ತು ಸಹೋದರರು ಶಿವಪ್ರಸಾದ ಕಾಂಚನ ವನಸಭಾ ಪಂಚಾಯತ್ ನಿಂದಾಡಿ ಶ್ರೀಮತಿ ಮತ್ತು ಶ್ರೀ ಪ್ರವೀಣ್ ಭಟ್ಟಾರಿ ಶ್ರೀ ನಾರಾಯಣ ಕೇರಳೆ ಓದಿ ರಾಗಿದ್ದು ಇದಕ್ಕ ಅನ್ನದಾನದ ಆಯುರಾರೋಗ್ಯ ಐಶ್ವರ್ಯ ಸುಖದಪ್ಪದರ ಹೊರಳಿಗೆ ಪ್ರಾರ್ಥನೆ ಮತ್ತು ಆಚರಣೆಗೆ ಸರಿಯಾದ ಗೌರವರಾಯ ಸಭಾಗಳನ್ನು ಧಾರ್ಮಿಕ ಸಭಾ ಕಾರ್ಯಕ್ರಮ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ವಿಠಲ್ ರಾಯ್ ಕೊಡಲ್ ಮತ್ತು ವಿಶಾಂತ ಪ್ರಾಂಶುಪಾಲರು ಇವತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯ ನಂತರವನ್ನು ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಶರಣ ಅನುವಂಶಿಕ ಅರ್ಚಕರ ಶ್ರೀ ಕ್ಷೇತ್ರ ಕನ್ನಡ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸದ ನಂತರವನ್ನು ಬ್ರಹ್ಮಶ್ರೀ ಕಾರ್ತಿಕ ಸುಂದರಣ್ಣಗಳು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಆಗಮಿಸಲಿರುವ ಶ್ರೀ ಶಿವಕುಮಾರ್ ಪುತ್ತೂರು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಬ್ರಹ್ಮಶ್ರೀ ರಘುನಾಥ ಕುಂಟುಗುಡರು ಶ್ರೀ ಅರುಣ್ ಕುಮಾರ್ ಶೆಟ್ಟಿಲ ಧಾರ್ಮಿಕ ಮುಖಂಡರು ಪುತ್ತೂರು ಶ್ರೀ ಯೋಗರಾಜ ಮಹಮ್ಮದರು ರಾಜ ರಂಗಕಲ್ಲೇಡ ಹಾಗೂ ಚಲನಚಿತ್ರ ನಗರು ಪುತ್ತೂರು ಶ್ರೀ ದುರ್ಗೇಗೌಡ ಪ್ರಾದೇಶಿಕ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್
ಶ್ರೀ ಸುಧಾಂತ ಬೈಲಾಡಿ ಅಧ್ಯಕ್ಷರು ಒಕ್ಕಲಿಗ ಸಮುದಾಯ ಮಂದಿರ ಸಹಕಾರಿ ಸಂಘಟನೆ ಪುತ್ತೂರು. ಶ್ರೀ ಕುಶಲಪ್ಪಗೌಡ ಪೂರಾಜ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪುತ್ತೂರು. ಶ್ರೀ ಸರ್ವೋತ್ತಮಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ನೆಲ್ಯಾಡಿ ಕ್ಷೇತ್ರ. ಶ್ರೀಮತಿ ತೇಜಸ್ವಿನಿ ಶೇಖರಗೌಡ ಕಟ್ಟಪಡಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಗೋಳಿಕೋಟೆ ಕ್ಷೇತ್ರ. ಅಚ್ಚನೆ ಶ್ರೀಮತಿ ಶಾಂತ ಸರಳಾಯರು ಈ ಕಾರ್ಯಕ್ರಮಗಳು ಉಪಸ್ಥಿತರಿದ್ದರೆಲ್ಲರೂ ಗೌರವ ಉಪಸ್ಥಿತಿಯಾದ ಏಕವಿದ್ಯಾಲಯ ಬಾಲಕಿಯರು ಶ್ರೀ ಪದ್ಮಾವತಿ ಪಟೇಲ್ ಮತ್ತು ಉತ್ತರಕಡೆ ಶ್ರೀ ಮುಕುಂದಗೌಡ ಮೈಸೂರು ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಪುತ್ತೂರು. ಶೇಖರಗೌಡ ಅನಿಲ ಭಾಗ ನಿವೃತ್ತ ಬಿಎಸ್ಎನ್ಎಲ್ ಅಧಿಕಾರಿ ಗೋಳಿಕೊಟ್ಟು. ಶ್ರೀ ಜನಾರ್ದನಗೌಡ ಕಟೇರಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೋಳಿಕೊಟ್ಟು. ಶ್ರೀ ಸುರೇಶ್ ಗೌಡ ಬೈಲು ಅಧ್ಯಕ್ಷರು ಒಕ್ಕಲಿಗ ಸೇವಾ ಸಂಘ ಕಡಪ ತಾಲೂಕು. ಶ್ರೀ ಬಾಬು ಪೂಜಾರಿ ಕಿನ್ಯಾರ್ಕ ಉಪಾಧ್ಯಕ್ಷ ಗ್ರಾಮ ಪಂಚಾಯತ್ ಗೋಳಿಕೊಟ್ಟು. ಶ್ರೀಮತಿ ವಾರಿಜಾಕ್ಷಿ ಹೊಸಮನೆ ಸದಸ್ಯರ ಗ್ರಾಮ ಪಂಚಾಯತ್ ಗೋಳಿಕೊಟ್ಟು ಮಕ್ಕಳು ಅವರು ಉಪಸ್ಥಿತರಿದ್ದಾರೆ. ಅರ್ಚನೆ ಉಪಸಮಿತಿಯ ಸಂಚಾಲಕರು ವಿವಿಧ ವ್ಯವಸ್ಥಾ ಉಪಸಮಿತಿಯ ಸಂಚಾಲಕರು ಉಪಸ್ಥಿತರಿದ್ದಾರೆ. ಶ್ರೀ ಸದಾನಂದಗೌಡ ಗದ್ದೆಯಲ್ಲಿ ಸುಂದರ ಶೆಟ್ಟಿಪುರ ರವಿಕುಮಾರ್ ಉಳ್ಳ ಮಕ್ಕಳ ಈ ವೇದಿಕೆಗೆ ಆಸೀನರಾಗಿದ್ದರೆಲ್ಲರೂ ಅರ್ಚನೆ ಕಾರ್ಯಕ್ರಮಕ್ಕೆ ಶಾಲು ಅರ್ಚನೆ ಸ್ಮರಣೆಗೋಸ್ಕರ ಶ್ರೀ ಪದ್ಮನಾಭ ಭಟ್ ಜ್ಯೋತಿಷ ಗೋಳಿಕೊಟ್ಟು, ಪ್ರಸನ್ನ ಕಾರಂತ್ ಕಾಂಚನ, ವಸಂತ ಕೃಷ್ಣ ಕಾಂಚನ, ವೇದಕುಮಾರ್ ಕುಲಾರ, ಉದಯ ಶೆಟ್ಟಿ ಉದಯ ಶೆಟ್ಟಿ ಪಾತ್ರಮಾಡಿ, ಪದ್ಮನಾಭ ಶೆಟ್ಟಿ ಅರ್ಚನೆ ಆನಂದ ಶೆಟ್ಟಿ ಮರಂದ, ಸಂದೇಶ್ ಏರ್ಮ, ಸುರೇಶ್ ಪಿಲ್ಲೆ, ಮಣಿಸಾಗರ್ತ, ವೀಣಪದ ಆಂಜರ, ಜನಾರ್ದನಗೌಡ ಶಾಂತಿಮಾರು, ಶ್ರೀಧರ ಪೂಜಾರಿ ಅಂಬರ್ಜೆ, ಸಿಂಹಗೌಡ ಪಿಲ್ಲ, ಪುರಂದರ ಅಂಬರ್ಜೆ, ಮೋಹನ ಪೂಜಾರಿ ಮುಂಡೂರು, ವೆಂಕಟ ಮರಸ ಬದುಟ ಅಂಬರ್ಜೆ ಮುಕುಂದ ಪರ್ಯಟ ಸಭಾ ಕಾರ್ಯಕ್ರಮದಾಗ ಸಭಾ ವೇದಿಕೆಯ ಸಂಬಂಧದ ಕುರಿತು ಸಹಕಾರಿ ಸಂಬಂಧಗಳ ಅರ್ಚನೆ ಸುಬ್ರಹ್ಮಣ್ಯ ಸರಸಿಮಾರು, ಡಿಕಯ್ಯ ಪಿಲ್ಲ, ಕಿಶೋರ್ ಸರಸಿಮಾರು ಮುಕುಂದ ಸಭಾ ಕಾರ್ಯಕ್ರಮ ಪ್ರಾರಂಭ ವೇದಿಕೆದ ಸಂಬಂಧಗಳು ಆಶೀರ್ವಾದ ಶ್ರೀ ಪದ್ಮನಾಭ ಜ್ಯೋತಿಷ ಆಚಾರ ಜ್ಯೋತಿಷ ಗೋಳಿಕೊಂಡು, ಪ್ರಸನ್ನ ಕಾರಂತ್
ಭತ್ತ ಅಗತ್ಯ ಏನಪತಿ ಆಂಜರ ಜನಾರ್ದನ ಗೌಡ ಶಾಂತಿಮಾರ ಶ್ರೀಧರ ಪೂಜಾರಿ ಅಂಬರ್ಜೆ ಕೃಷ್ಣಗೌಡ ಜಿಲ್ಲ ಪುರಂದರ ಅಂಬರ್ಜೆ ಮೋಹನ ಪೂಜಾರಿ ಮುಂಡಾವು ಪ್ರಸಾದ್ ಮರಂದೆ ಬಬಿತಾ ಅಂಬರ್ಜೆ ಮಕ್ಕಳು ಬಯ್ಯದ ಸಭಾ ಕಾರ್ಯಕ್ರಮ ಆಪಣಂಚಿನ ಗುರುತರು ವೇದಿಕೆದ ತುಂಬು ಬಂದದ ಸಹಕರಿಸಿಕೊಳ್ಳದೆ ನಿಕಟ ವಿನಂತಿ ಮಂಡಲ ಅಂಜನೆ ಸುಬ್ರಹ್ಮಣ್ಯ ಫಲಕುಮಾರ ದೀಪಯ್ಯ ಪಿಲ್ಲೆ ಕಿಶೋರ್ ಫಲಕುಮಾರ ಮಕ್ಕಳ ಬಯ್ಯದ ಸಭಾ ಕಾರ್ಯಕ್ರಮ ಆಪಣ ಗುರುತರು ವೇದಿಕೆದ ತುಂಬು ಬಂದದ ಸಹಕರಿಸಿಕೊಳ್ಳದೆ ನಿಕಟ ವಿನಂತಿ ಮಂಡಲ ಮೊಬೈಲ್ ಓನ್ ಆಗುಜ್ಜಿ ಸಭಾ ಕಾರ್ಯಕ್ರಮ ಮಾತೆಲ್ಲ ಭಾಗವಹಿಸದೆ ಸಹಕಾರಿ ಸಮರ್ಪಣೆಗಳ ವಿನಂತಿ ಮಂಡಲ ಕೆಲವುದಕ್ಕೆ ಬಾಕಿ ತಂದಾಡ ಅನ್ನದಾರರ ಸೇವಾ ಕರ್ತರು ಸೇವಾಕರ್ತರ ಬಾಕಿ ತಂದಾಡ ಏನು ನೆಟ್ ಆನ್ ಅಂತೆ ಬಾರಿಕ್ ಉಂಟು 3 ಉಂಟು ಕ್ಯಾಮರಾ ಮೂರು ಚೂರು 3 ಉಂಟು ಬಾಕಿ ಅನ್ನದಾರರ ಸೇವೆ ಅಂದರೆ ಇದಕ್ಕೆ ಅನ್ನದಾರರ ಸೇವಾ ಕರ್ತರನ್ನು ಅತಿಥಿ ಗೃಹದಲ್ಲಿ ಅಲ್ಪ ವ್ಯವಸ್ಥೆ ಅತಿಥಿ ಗೃಹಗಳು ಅನ್ನದಾನದ ಸೇವಾ
ಶ್ರೀರಾಮ ಭಜನಾ ಮಂಡಳಿ ಕಾಲತ್ತಾಯ ಭಜನಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಆಚರಣೆಗೆ ಸರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮವಾದ ರಾತ್ರಿ 1 ಗಂಟೆಗೆ ಸರಿಯಾದ ಲಹರಿ ಸಂಗೀತ ಕಲಾ ಕೇಂದ್ರ IIC ನಡೆಸಿಕೊಳ್ಳ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಕಲಾರತ್ನ ನಿರ್ದೇಶನದ ನಗರಕ್ಕೂ ಆಗಾದ ಮನಸ್ಸಿನೊಳಗೆ ಕೂಡ ಸಂಗೀತ ಹಾಸ್ಯ ಲಹರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಡೀ ಸೌರಪ್ಪ ಶಬರಾಯ ಸಭಾಂಗಣದ ಹಿಡಿಕಲ ಶಬರಾಯ ಮುಗಿಸುವರಿಯರನ್ನು ಪ್ರಾಯೋಜಕರಾದ ಸತೀಶ್ ಕೆ ಪ್ರಕಾಶ್ ನೆಲ್ಯಾಡಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕರಾದ ಸಚಿನ್ ಗೌತಮ್ ಅಣ್ಣ ಚೂರು ಚೂರು ಅಣ್ಣ ಅಣ್ಣ ಅಡೆ ಬರ ಕುಡಿಚಿದ ಚಲ್ಲ ಮುಗಿಯಲ್ಲ ಲೈಟ್ ಗದಿಲ್ಲ ಯಾರೇ ಕಂಡು ಸಿರಿಸಿಂಗಾರ ತೂಕ ಅಲಂಕಾರ ಮತ್ತು ಪೂರ್ಣಕಂಠದ ಸೇವೆಯನ್ನು ಮಾಡ್ತಿರುವ ಅಯ್ಯಪ್ಪ ಮಂಡಲದ ದೇವಮಂಡಲಿ ಪಾಂಡ್ಯಬೇಕು ತಾಬಿಗೆ ರೆಕಾರ್ಡ್ ಪೂರ್ಣಕಂಠದ ಅಲಂಕಾರ ಮತ್ತು ಹೊರ ಫುಲ್ ಜನದಿಂದ ನಮ್ಮ ಮಾರ್ಗದ ಬೇಕಾದ ಶಬ್ದದಲ್ಲಿ ಸಕಲ ಪರಿಶ್ರಮದ ಫಲನೇ ಪರಿಪೂರ್ಣ ಘಟ್ಟದ ವ್ಯವಸ್ಥೆ ಈ ಕಡೆ ಉದ್ಘಾಟನೆ ಬರ್ತದಂಚಿನ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಧರ್ಮಪಂಥಿ ಸಾಮಾನ್ಯವಾದ ಪ್ರದೇಶಗಳು ಹಾಂ ಸರಿ ಕಾರ್ಡು ಬರ್ತದೆ ವಸಂತಿ ಅಲ್ಲಿ ಬಟ್ಟಲ್ ಆಮೇಲೆ ಉಂಟಲ್ಲೇ ಅಲ್ಲೇ ಹುಲ್ಲು ನೆನಪಲ್ಲ ಆಮೇಲೆ ಅಲ್ಲಿ
ಅದೇ ಖಾಲಿ ಉಂಟು ಬೇತೆ ಫ್ಯಾಮಿಲಿ ಕೂಡ ಬೇತೆ ಟೇಬಲ್ಗೆ ಓನು ಕರೆನ ಶಿಲಾನ್ಯಾಸದ ಗುರುತುಗಳ ಪ್ರಕಾಶ್ ಪ್ರಿಯ ನಿರ್ದೇಶನದ ಒಂದು ಭಕ್ತಿಗೀತೆ ಈ ಸರ್ಕಾರ ಒಂದು 2 ದಿನ ತವಲೈ ತಿರ್ಲೆಯ ಸಿರಿಯರ ಸಾಮರ್ಥ್ಯನ ಒಂದು ಭಕ್ತಿಗೀತೆ ನಂದಿನಿ ಮಲ್ಕಾಡಿಂದ ಗಾಯನರು ಉತ್ತಪ್ಪ ಸುವರ್ಣ ಯಕ್ಷಗಾನ ಕಲಾವಿದರ ಸಾಹಿತ್ಯ ರಚನೆಯಲ್ಲಿ ಪ್ರಕಾಶ್ ಪ್ರಿಯಾ ಮೇರ್ನ ನಿರ್ದೇಶನರು ಈ ಕ್ಷೇತ್ರವು 2ನೇ ಭಕ್ತಿಗೀತೆಯನ್ನು ತಿರ್ಲೆಯ ಸಿರಿಯರ ಸಾಮರ್ಥ್ಯದಲ್ಲಿ ಭಕ್ತಿಗೀತೆ ಆಡಿಯೋ ಕ್ಯಾಸೆಟ್ ಬಿಡುಗಡೆಯಾಗಿರುವುದು ನನ್ನ ಚಿತ್ರದಲ್ಪ ಸಂತರ್ಪಣೆ ನೆರವೇರುವುದು ಭಕ್ತಬಂಧುರು ಸ್ವೀಕಾರವಂತರು ದೇವರನ್ನ ಕೃಪಾಶೀರ್ವಾದ ಪಾತ್ರ ಅವರನ್ನು ಕೇಳುವುದಿಲ್ಲ. ಶ್ರೀ ಮಹಾವಿಷ್ಣು ದೇವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸ್ವರೂಪ ದಿನ ಇದೆ. ಫೆಬ್ರವರಿ 5ನೇ ತಾರೀಕು ಮುಹೂರ್ತವು ಪೂರ್ಣ ಮುಹೂರ್ತವಾದ ಹಿರಿಯರಿದ್ದದ್ದು ಸಾಮೂಹಿಕ ಪ್ರಾರ್ಥನೆ ದೇವರ ಮತ್ತೊಂದು ಏಳುಮುಖ ಸಿದ್ಧಿವಿನಾಯಕ ಭಜನಾ ಮಂದಿರದ್ದು ಬರೀ ಗೋದರು ಭವ್ಯ ಶೋಭಯಾತ್ರದ ಮೂಲಕ ಈ ಕ್ಷೇತ್ರವು ಹೊರಕಾಣಿಕೆ ಬರ್ತದೆ. 12:30 ಗಂಟೆಗೆ ಸರಿಯಾದ ಮಹಾಪೂಜೆಯಾದ ನಿತ್ಯ ಅನ್ನ ಸಂತರ್ಪಣೆ ನೆರವೇರಿದ್ದು ಭಕ್ತ ಬಂದರು ಅನ್ನ ಪ್ರಸಾದ ಸ್ವೀಕಾರ ಮಲ್ಪರು ಅಂದರೆ ಬಗೆಯ ಕಾರ್ಯಕ್ರಮಗಳ ಹೆಚ್ಚಿನ ಸಂಖ್ಯೆಯ ಮಟ್ಟದ ಪಾಲ್ಗೊಳ್ಳುವುದು ಪುನಃ ಕೇವಲ 4 ಗಂಟೆ 6 ಗಂಟೆ ಮುಟ್ಟ ಭಜನಾ ಕಾರ್ಯಕ್ರಮ ನೆರವೇರಿರುವುದು 6 ಗಂಟೆಗೆ ಸರಿಯಾದ ಸಭಾ ಕಾರ್ಯಕ್ರಮ ಅಂಚನೆ ರಾತ್ರಿ 10 ಗಂಟೆಗೆ ಸರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಗಬೇಕು ಆಗಾಗ ಬದುಕಿನಲ್ಲಿ ಸಂಗೀತ ಹಾಸ್ಯದ ಹಾಡಿ ಆರ್ಯಪಟ ಪ್ರಶಸ್ತಿ ಪುರಸ್ಕೃತ ವಿಶ್ವನಾಥ ಶೆಟ್ಟಿ ನಿರ್ದೇಶನದ ಸಂಗೀತ ಹಾಸ್ಯ ಲಹರಿ ನಗಬೇಕು ಆಗಾಗ ಬದುಕಿನೊಳಗೆ ನಾವು ಬರ್ಬರ್ರ ಗಂಟದ ಕಾರ್ಯಕ್ರಮ ಅದು ಬರಡ
ಅನ್ನದಾನದ ವ್ಯವಸ್ಥೆ ಅಲ್ಪಾವುದುಂಡು ಭಕ್ತಪತಿಗಳು ಅನ್ನಪ್ರಸಾದ ಸ್ವೀಕಾರ ಮಲ್ಪರು ಅನ್ನದಾನದಲ್ಪ ಪಾಕಶಾಸ್ತ್ರರು ತೂನ್ಮಟ್ಟು ನೆಕ್ಕರೆ ತೂನ್ಮಟ್ಟು ಮೇಲಿನ ನೇತೃತ್ವಗಳು ನೆರವೇರುವುದು ಈ ಕ್ಷೇತ್ರಗಳು ವಿವಾಹ ಕಾರ್ಯಕ್ರಮದ ಸಕ್ರಿಯವಾದ ಭಾಗವಹಿಸುವ ತೂನ್ಮಟ್ಟು ನೆಕ್ಕರೆ ಪಾಕಶಾಸ್ತ್ರಕ್ಕೆ ನಳಪಾಕದ ಲೆಕ್ಕ ಪಾಕಗಳು ತೂನ್ಮಟ್ಟು ನೆಕ್ಕರೆ ಬೇರೆ ಕೊರ್ಲಕಂಡದ ಆನಂದ ಪಾಕ ಅಜರಿ ಕಾರ್ಯಾಲಯಗಳು ಮೂಲಭೂತರೀತಿಯ ರಶೀದಿಗಳ ಜೀರ್ಣೋದ್ಧಾರ ಜನ ಪ್ರಪಂಚದ ಸೂಕ್ತವ ಕಲಶ ವಿವರ ರಜತ ಕಲಶ 5,000 ರೂಪಾಯಿ ತಾಮ್ರ ಕಲಶ 2,500 ತಾಮ್ರ ಕಲಶ 1,000 ರೂಪಾಯಿ ರಶೀದಿ ಮಲ್ಪಾಯನಗಳು ಪ್ರಸಾದ ಅಪ್ಪನ ರಶೀದಿ ಮಲ್ಪಾಯನ ಕೊಡುತ್ತದ
ಇದು ಎಷ್ಟು ಮಾತಾವ ಜ್ಞಾನತೆ ಅಕ್ಕಿ ಗಿಂಜರ ಈ ಕ್ಷೇತ್ರವು ಪ್ರಕೃತಿ ಲೇಪ ಪ್ರಶಸ್ತಿಸ್ಕೊಕ್ಕಡ ಮಿಕ್ಕಲು 1,000 ಆಳೆ ತಟ್ಟೆಗಳು ಸಹಕಾರ ಬಂದಿದೆ. ಒಣಸದ ವ್ಯವಸ್ಥೆಗೆ ಪ್ರಕೃತಿ ಲೇಪ್ ಕಪ್ ಇಂಡಸ್ಟ್ರೀಸ್ ಕೊಕ್ಕಡ ಮಿಕ್ಕಲು 1,000 ಆಳೆದ ತಟ್ಟೆ ಕೊಡುದು ಸೇವೆ ಬಂದಿದೆ. ಅಂಚನೆ ಪ್ರಸನ್ನ ಕಾರ್ಯಕ್ರಮ ಅಂಚನ మీరు ನಮ್ಮ ಕಾರ್ಯಾಲಯದಲ್ಪ ಒಂದು ಮೇಜಿನ ಕೊಟ್ಟು ಸಹಕಾರ ಬಂದಿದೆ ಸೇವೆ ಬಂದಿದೆ. ಮಕ್ಕಳಿಗೆ ಎಲ್ಲ ವಿಷ್ಣುಮೂರ್ತಿ ದೇವಸ್ಥಾನದ ಮುಖ್ಯಸ್ಥರು ದೇವರಾಧಾರ ಸಮಿತಿ ನಂಬತರ ಶಿಕ್ಷಣ ಸಮಿತಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ಸೌಮ್ಯರು ಸಂದಾಯ ಮಾಡಿಕೊಂಡು ಧರ್ಮದ ಸ್ವರೂಪಿನ ಮಹಾವಿಷ್ಣುವರು ಈಗಲೇ ಪುರಾತ ಸೇವೆ ಮಾಡಿದ ಯೋಗ ಪ್ರಾರ್ಥನೆ ಪ್ರಾರ್ಥನೆ ಮಾಡಿದರು. ಅನ್ನ ಪ್ರಸಾದ ಸಂಚಾರ ಮಾಡಿದ ಭಾರತೀಯ ಸಂಚಾರ ಮಾಡಿದರು. ಸೇವೆಯ ಕಾರ್ಯಕ್ರಮದಲ್ಲಿ ತಯಾರಿಯಾಗಲು 4 ಗಂಟೆ ಮುಟ್ಟ ಭಜನೆ, 6 ಗಂಟೆಗೆ ಸಭಾ ಕಾರ್ಯಕ್ರಮ, ರಾತ್ರಿ 9 ಗಂಟೆಗೆ ಸರಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿರುವುದು. ಅಂಚನೆ ದೇವಸ್ಥಾನವು ಒಂದು ಕಾಣಿಕೆ ವಸ್ತು ಕ್ಷೇತ್ರ ಇರುವ ಕೊಡಲು ಒಂದು ಕಾಣಿಕೆಯನ್ನು ದೇವಸ್ಥಾನದ ಎದುರುಲ್ಲ ಅಂಚನೆ ಪುರಾಣದ ಮುಗಿದ ಎದುರುಲ್ಲ ಒಂದು ಕಾಣಿಕೆಯನ್ನು ಸೇವೆ ನಿಂತರು ಇದರ ಭಕ್ತ ಬಂದು ಉಪಯೋಗ ಮಾಡ್ತಾರೆ. ಅನ್ನಕ್ಷೇತ್ರವು ಅನ್ನ ಪ್ರಸಾದದ ಸೇವೆ. ಸ್ವಯಂ ಸೇವಕ ಬಂದರು ಬಾಯಿ ಕೊಡುವರು ವಿತರಣೆ ಮಾಡಿಕೊಂಡಿರು. ಆ ಕೇಂದ್ರಕ್ಕೆ ಅನ್ನಕ್ಷೇತ್ರದಲ್ಲಿರ್ಬೋದು 5 ಬೇಗ ಅನ್ನ ಪ್ರಸಾದ ಸ್ವೀಕಾರ ಮಾಡ್ತೀವಿ.
ಸಾಧಕರು ಕಲಶ ಸೇವೆದಾರಕ್ಕೆ ಕಲ್ಪನೆಯುಂಟು. ಕಲಶಗಳು ರಜತ ಕಲಶ, ತಾಮ್ರ ಕಲಶ, ಇಂಚ ಕಲಶ ಸೇವೆಗಳು 5,000 2,000 1,000 ಕಲಶ ಪಲ್ಯ ಪಲ್ಯ ನಾರಾಯಣ ಪಲ್ಯ ಪಲ್ಯ
ಆಚಾರ್ಯದಲ್ಲಿ ಎದ್ದಿರ್ತಾಳೆ ಬಳಸಲು ಸರಿಯಾದ ನರಿಮುಗರ್ ಬೆಟ್ಟಂಪಡಿ 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 ಗಡ್ಡದಲ್ಲಿ ಮೀಸಾ ಬಿನ್ನೆರಾ ಬಿನ್ನೆರಾ ಬಿನ್ನೆ ಕೊಡ್ತೇನೆ ಉಪ್ಪುದ ತಿಂಡಿ ಕಮ್ಮಿ
ಇನ್ನೂ ಕಮ್ಮಿ ಅದು ಹೊರಸಾಯಿನ ಮಹಿಳೆಯರು ಇಡಿದಿರ್ತು ದೇವಸ್ಥಾನದ ಮುಂಭಾಗಕ್ಕೆ ಹೊರಡೊಂದು ವಿನಂತಿ ಮಂತಂದಿಲ್ಲ ಬಜ್ಜಿ ಪಣಿದು ಸುರಿಯರೊಂದು ಮಾತಾ ಸಂಸ್ಥೆ ಕರ್ಲ ಹೊರಡೊಂದು ವಿನಂತಿ ಮಂತಂದಿಲ್ಲ
ಒಟ್ಟಿಗೆ ಅಲ್ಲೇ ಬಂದ ಅನ್ಕೊಂತ ಬರೋದು ಸೂಪರ್ ಒಣ ಸಂತೆ ಸೂಪರ ಬೇಡ ಆಪು ಜೊತೆ ಆಫ್ ಅನ್ಬೇಡ